أعوذ بالله من الشيطان الرجيم. بسم الله الرحمن الرحيم. والتين والزيتون وطور سينين وهذا البلد الأمين لقد خلقنا الإنسان في أحسن تقويم ثم رددناه أسفل سافلين إلا الذين آمنوا وعملوا الصالحات فلهم أجر غير ممنون فما يكذبك بعد بالدين أليس الله بأحكم الحاكمين. ಪರಮದಯಾಮಯನು ಕರುಣಾನಿಧಿಯೂ ಆದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ ನಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ ಸಕಲ ಸ್ತುತಿ ಸ್ತೋತ್ರಗಳು ನಮ್ಮೆಲ್ಲರ ಸೃಷ್ಟಿಕರ್ತನಿಗೆ ಮೀಸಲು. ಅವನ ಅನುಗ್ರಹಗಳು ಜಗತ್ತಿನಲ್ಲಿ ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನಕ್ಕಾಗಿ ಆಗಮಿಸಿದ ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ಅಂಜೂರ ಮತ್ತು ಇಪ್ಪೆಯಾಣೆ, ಸೀನಾಯಿ ಪರ್ವತದಾಣೆ, ನಾವು ಮಾನವ ಮತ್ತು ಈ ಶಾಂತಿಪೂರ್ಣ ನಗರದಾಣೆ, ನಾವು ಮಾನವನನ್ನು ಅತ್ಯುತ್ತಮ ಪ್ರಕೃತಿಯಲ್ಲಿ ಸೃಷ್ಟಿಸಿದ್ದೇವೆ. ತರುವಾಯ ನಾವು ಅವನನ್ನು ಪಲ್ಲಟಗೊಳಿಸಿ ನೀಚರಲ್ಲಿ ಅತ್ಯಂತ ನೀಚನಾಗಿ ಮಾಡಿದೆವು. ಆದರೆ ವಿಶ್ವಾಸವಿರಿಸಿಕೊಂಡ ಮತ್ತು ಸತ್ಕರ್ಮವೆಸಗುತ್ತಿದ್ದವರ ಹೊರತು ಅವರಿಗೆ ಎಂದೆಂದಿಗೂ ಮುಗಿಯದಂತಹ ಸತ್ಫಲವಿದೆ. ಸಂದೇಶವಾಹಕರೇ, ಇದರ ನಂತರ ಇನ್ನಾರು ತಾನೇ ಪುರಸ್ಕಾರ ಮತ್ತು ಶಿಕ್ಷೆಯ ವಿಷಯದಲ್ಲಿ ನಿಮ್ಮನ್ನು ಸುಳ್ಳಾಗಿಸಬಲ್ಲರು? ಅಲ್ಲಾಹನು ಎಲ್ಲ ಅಧಿಪತಿಗಳಿಗಿಂತ ಮಹಾ ಅಧಿಪತಿ ಅಲ್ಲವೇ? ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಬಹಳ ಅತ್ಯುತ್ತಮವಾದ ಸಂದೇಶಗಳನ್ನು ಈ ವೇದಿಕೆಯಲ್ಲಿ ಹಂಚಿಕೊಂಡಿರುವ ಗೌರವಾನ್ವಿತ ರವೀಂದ್ರ ರೈಯವರೇ, ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಆದರಣೀಯ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಗೌರವಾನ್ವಿತ ಹಿರಿಯರೇ, ಪ್ರೀತಿಯ ಸಹೋದರಿಯರೇ, ಸಹೋದರರೇ, ಮಾಧ್ಯಮ ಮಿತ್ರರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಈ ಕಾರ್ಯಕ್ರಮದ ಉದ್ದೇಶ ಏನು ಎಂಬುದರ ಬಗ್ಗೆ ಪ್ರಾಸ್ತಾವಿಕ ನುಡಿಗಳಲ್ಲಿ ಸ್ಪಷ್ಟವಾಗಿ ನಿಮಗೆ ವಿವರಿಸಿ ಕೊಡಲಾಗಿದೆ. ಇದು ಒಂದು ಆರೋಗ್ಯಪೂರ್ಣ ಸಮಾಜದ ಚಿಂತನೆಯನ್ನು ಮಾಡುವಂತಹ ಕಾರ್ಯಕ್ರಮ. ಇದು ಸಮಾಜವನ್ನು ಕಟ್ಟುವ, ಸಮಾಜವನ್ನು ಜೋಡಿಸುವ, ಸಮಾಜವನ್ನು ಬೆಸೆಯುವ ಮಾರ್ಗಗಳೇನು ಎಂಬುದನ್ನು ಕಂಡುಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಇದು. ಎಲ್ಲರೂ ಎಲ್ಲ ಸಂದೇಶಗಳನ್ನು ಆಲಿಸುವುದಾದರೆ, ಒಟ್ಟಿಗೆ ಕುಳಿತುಕೊಂಡು ಆಲಿಸುವುದಾದರೆ, ಗೀತೆಯ ಸಂದೇಶ, ಬೈಬಲ್ನ ಸಂದೇಶ, ಬಸವಣ್ಣನವರ ವಚನ ಸಂದೇಶ, ಪವಿತ್ರ ಕುರ್ಆನ್ನ ಸಂದೇಶ, ಹೀಗೆ ಎಲ್ಲ ಸಂದೇಶಗಳನ್ನು ಎಲ್ಲರೂ ಒಟ್ಟಿಗೆ ಕುಳಿತುಕೊಂಡು ಆಲಿಸುವ ಅವಕಾಶ ಇರುವುದಾದರೆ ಅದು ನಮ್ಮ ಹೃದಯಗಳನ್ನು ಬೆಸೆಯುತ್ತದೆ, ಅದು ನಮ್ಮನ್ನು ಪರಸ್ಪರ ನಿಕಟಗೊಳಿಸ್ತದೆ, ಅದು ನಮ್ಮ ಸಂಬಂಧವನ್ನು ಬಲಪಡಿಸ್ತದೆ. ಕುರ್ಆನ್ ಪ್ರವಚನ ಕಾರ್ಯಕ್ರಮದ ಮೂಲ ಉದ್ದೇಶ ಅದು. ನಮ್ಮ ಸಮಾಜದಲ್ಲಿ ಅಪರಿಚಿತತೆ ಹೆಚ್ಚಾಗ್ತಾ ಇದೆ. ಈ ಕಾಲದ ಬಗ್ಗೆ ಹೇಳಲಾಗುವುದು, ಈ ಕಾಲದ ಬಗ್ಗೆ ನಮಗೆ ಗೊತ್ತಿದೆ, ಇದು ಅಂತರ ಬಹಳ ಕಡಿಮೆಯಾಗಿರುವ ಕಾಲ. ಆಕಾಶ ಮತ್ತು ಭೂಮಿಯ ಮಧ್ಯೆ, ಒಂದು ಸಮುದ್ರ ತೀರದಿಂದ ಇನ್ನೊಂದು ಸಮುದ್ರದ ತೀರದ ಮಧ್ಯೆ, ನಗರಗಳು ಮತ್ತು ನಗರಗಳ ಮಧ್ಯೆ, ದೇಶಗಳು ಮತ್ತು ದೇಶಗಳ ಮಧ್ಯೆ ಅಂತರ ಇವತ್ತು ಬಹಳ ಕಡಿಮೆ. ನೀವು ವೇಗವಾಗಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ,
ಭೂಮಿಯಿಂದ ಆಕಾಶದ ಕಡೆಗೆ ಬಹಳ ಬೇಗವಾಗಿ ನೀವು ತಲುಪಬಲ್ಲಿರಿ. ಅಂದರೆ ಅಂತರ ಬಹಳ ಕಡಿಮೆಯಾಗಿರುವ ಕಾಲ ಇದು. ಆದರೆ ಮನುಷ್ಯರ ಮಧ್ಯೆ ಅಂತರ ಕಡಿಮೆ ಇದೆಯೇ ಅಥವಾ ಹೆಚ್ಚಾಗ್ತಾ ಇದೆ ಅಂತ ಕೇಳಿದರೆ ಉತ್ತರ ನಮಗೆಲ್ಲರಿಗೂ ಗೊತ್ತಿದೆ. ಕಮ್ಯುನಿಕೇಷನ್ನ ಎಲ್ಲ ಮಾಧ್ಯಮಗಳಿರುವಾಗಲೂ, ಅಂತರ ಬಹಳ ಕಡಿಮೆಯಾಗುತ್ತಿರುವ ಈ ಕಾಲದಲ್ಲೂ ಮನುಷ್ಯರ ಮಧ್ಯೆ ಅಂತರ ಹೆಚ್ಚಾಗ್ತಲೇ ಇದೆ. ಮನುಷ್ಯರ ಮಧ್ಯೆ ಅಪರಿಚಿತತೆ ಹೆಚ್ಚಾಗ್ತಲೇ ಇದೆ. ಅದನ್ನು ಖಂಡಿತವಾಗಿಯೂ ಹೋಗಲಾಡಿಸಬೇಕಾದದ್ದು, ಅಂತರ ಕಡಿಮೆ ಮಾಡಬೇಕಾದದ್ದು ಕಾಲದ ಅನಿವಾರ್ಯವಾದಂತಹ ಬೇಡಿಕೆಯಾಗಿದೆ. ಸಮಾಜದಲ್ಲಿ ಕೆಡುಕುಗಳಿವೆ. ಸಮಾಜದಲ್ಲಿ ಹಗೆತನವನ್ನು, ವಿದ್ವೇಷವನ್ನು ಉತ್ಪಾದಿಸಲಾಗುತ್ತಾ ಇದೆ. ವಿಭಜನೆಯ ವಿಷ ಕುಡಿಸಲಾಗುತ್ತಾ ಇದೆ ಜನರಿಗೆ. ಇದೆಲ್ಲವೂ ನಡೆಯುವಾಗ ಒಂದು ಸಮಾಜವನ್ನು ತಿದ್ದುವ, ಒಂದು ಸಮಾಜದ ಆರೋಗ್ಯವನ್ನು ರಕ್ಷಿಸುವ ಬಹಳ ದೊಡ್ಡ ಕೆಲಸ ಮಾಡಬೇಕಾದದ್ದು ನಿಜವಾಗಿಯೂ ಮನುಷ್ಯರನ್ನು ಪ್ರೀತಿಸುವ, ಸಮಾಜವನ್ನು ಪ್ರೀತಿಸುವ, ದೇಶವನ್ನು ಪ್ರೀತಿಸುವ ಮನುಷ್ಯರ ಬಹಳ ದೊಡ್ಡ ಜವಾಬ್ದಾರಿಯಾಗಿದೆ. ಪವಿತ್ರ ಕುರ್ಆನ್ನಲ್ಲಿ ಒಂದು ಸಂದೇಶ ಇದೆ. ವಲಾ ಯಸ್ತವಿಲ್ ಹಸನತು ವಲ ಸಯ್ಯಿಅ ಇದ್ಫಾ ಬಿಲ್ಲತಿ ಹಿಯ ಅಹ್ಸನ್ ಫಇದಲ್ಲದಿ ಬೈನಕ ವ ಬೈನಹು ಅದಾವತುನ್ ಕಅನ್ನಹು ವಲಿಯುನ್ ಹಮೀಮ್. ಒಳಿತು ಮತ್ತು ಕೆಡುಕು ಸಮಾನ ಅಲ್ಲ ಅಂತ ಕುರ್ಆನ್ ಹೇಳೋದು. ಒಳಿತು ಮತ್ತು ಕೆಡುಕು ಸಮಾನ ಅಲ್ಲ. ಇದ್ಫಾ ಬಿಲ್ಲತಿ ಹಿಯ ಅಹ್ಸನ್, ಎಲ್ಲ ಕೆಡುಕುಗಳನ್ನು ನೀವು ಒಳಿತಿನ ಮೂಲಕ ನಿವಾರಿಸಬೇಕು. ಹಗೆತನವನ್ನು ಹಗೆತನದ ಮೂಲಕ, ವಿದ್ವೇಷವನ್ನು ವಿದ್ವೇಷದ ಮೂಲಕ, ಅಕ್ರಮವನ್ನು ಅಕ್ರಮದ ಮೂಲಕ, ಸುಳ್ಳನ್ನು ಸುಳ್ಳಿನ ಮೂಲಕ ಹಾಗೆ ನಿವಾರಿಸಲಿಕ್ಕೆ ಖಂಡಿತ ಸಾಧ್ಯವೇ ಇಲ್ಲ. ಎಲ್ಲ ಕೆಡುಕುಗಳನ್ನು ನೀವು ಒಳಿತಿನ ಮೂಲಕ ನಿವಾರಿಸಿ. ಫಇದಲ್ಲದಿ ಬೈನಕ ವ ಬೈನಹು ಅದಾವತುನ್ ಕಅನ್ನಹು ವಲಿಯುನ್ ಹಮೀಮನ್. ಹಾಗೆ ಕೆಡುಕುಗಳನ್ನು ಒಳಿತುಗಳ ಮೂಲಕ ನಿವಾರಿಸುವಾಗ ನಿಮ್ಮ ಶತ್ರುಗಳು ನಿಮ್ಮ ಮಿತ್ರರಾಗುತ್ತಾರೆ ಎಂದು ಕುರ್ಆನ್ ಕಲಿಸಿಕೊಡುತ್ತದೆ. ಆದ್ದರಿಂದ ಕುರ್ಆನ್ ಪ್ರವಚನದ ಬಹಳ ಮೂಲ ಉದ್ದೇಶ ಅದು. ಸಮಾಜದಲ್ಲಿ ಹಗೆತನದ, ವಿದ್ವೇಷದ, ಅಪರಿಚಿತತೆಯ, ಅಪನಂಬಿಕೆಯ ಒಂದು ವಾತಾವರಣ ಸೃಷ್ಟಿಯಾಗುವಾಗ ಅದನ್ನು ಪ್ರೀತಿಯ, ಸಹೋದರತೆಯ, ವ್ಯಾಲ್ಯೂಸ್ಗಳ ಸಂದೇಶಗಳೊಂದಿಗೆ ನೀವು ಅದನ್ನು ಎದುರಿಸಬೇಕು. ಹಾಗೆ ನಮ್ಮ ಮಕ್ಕಳು, ನಮ್ಮ ಯುವಕರು, ಒಂದು ತಲೆಮಾರು ಅವರು ಒಳ್ಳೆಯದನ್ನು ಆಲಿಸ್ತಾ ಇರಬೇಕು. ಸಮಾಜದಲ್ಲಿ ಎಲ್ಲ ಕಡೆಯಿಂದ ನಿಮ್ಮ ಮಕ್ಕಳು ಕೆಟ್ಟದ್ದನ್ನು ಆಲಿಸುವುದಾದರೆ ನಿಮ್ಮ ಮನೆಗಳಲ್ಲಿ, ವೇದಿಕೆಗಳಿಂದ, ಸಮಾಜದಲ್ಲಿ ಎಲ್ಲ ಕಡೆಗಳಿಂದಲೂ ಹಗೆತನ, ವಿದ್ವೇಷ, ವಿಭಜನೆ ಈ ಸಂದೇಶಗಳನ್ನೇ ಆಲಿಸುವುದಾದರೆ ನಾಳೆಯ ತಲೆಮಾರು ಈ ಸಮಾಜಕ್ಕೆ ಅತಿ ದೊಡ್ಡ ಮಾರಕ ಆಗ್ಬೋದು. ಆದ್ದರಿಂದ ನನ್ನ ಮತ್ತು ನಿಮ್ಮ ಮಕ್ಕಳು ಎಲ್ಲ ಕಡೆಯಲ್ಲೂ ಒಳ್ಳೆಯ ವಿಚಾರಗಳನ್ನು ಆಲಿಸ್ತಾ ಇರಲಿ. ನಮ್ಮ ಮನೆಗಳಲ್ಲಿ ಅವರು ಒಳ್ಳೆಯ ವಿಷಯಗಳನ್ನು ನಿರಂತರ ಆಲಿಸ್ತಾ ಇರಲಿ. ಮನುಷ್ಯರನ್ನು ಪ್ರೀತಿಸುವ, ಮನುಷ್ಯರನ್ನು ಗೌರವಿಸುವ, ಮನುಷ್ಯನ ಘನತೆಯ ಬಗ್ಗೆ, ಅವನ ಜೀವದ ಬೆಲೆಯ ಬಗ್ಗೆ ನಮ್ಮ ಮನೆಗಳಲ್ಲಿ, ನಮ್ಮ ವೇದಿಕೆಗಳಿಂದ, ನಮ್ಮ ಆರಾಧನಾಲಯಗಳಿಂದ, ನಮ್ಮ ಸಮಾಜದಲ್ಲಿ ನಿರಂತರವಾಗಿ ಹಾಗೆ ನಮ್ಮ ಮಕ್ಕಳು, ಒಂದು ತಲೆಮಾರು ಒಳ್ಳೆಯ ಸಂದೇಶಗಳನ್ನು ನಿರಂತರ ಆಲಿಸುವುದಾದರೆ ಆ ಮಕ್ಕಳಲ್ಲಿ ಖಂಡಿತವಾಗಿಯೂ ಒಳಿತಿನ, ಸತ್ಯದ, ಮನುಷ್ಯತ್ವದ ಪವರ್ ಖಂಡಿತವಾಗಿಯೂ ನಮ್ಮ ಮಕ್ಕಳಲ್ಲಿ ಬೆಳೆಯುತ್ತದೆ. ಆದ್ದರಿಂದ ಕುರ್ಆನ್ ಪ್ರವಚನ ಕಾರ್ಯಕ್ರಮ ನಡೆಸುವಾಗ ಜಮಾಯತೆ ಇಸ್ಲಾಮಿಯ ಉದ್ದೇಶ ಸಹೋದರರೇ, ಧರ್ಮ ಅಂದರೆ ನಾವೆಲ್ಲ ಧರ್ಮನಿಷ್ಠೆ ಇರುವವರು. ಈ ದೇಶ ಸನಾತನ ಧಾರ್ಮಿಕ ಸಂಸ್ಕೃತಿ ಇರುವ ದೇಶ. ನಮಗೆಲ್ಲ ಧರ್ಮನಿಷ್ಠೆ ಇದೆ. ನಾವೆಲ್ಲ ಧರ್ಮವನ್ನು ಪ್ರೀತಿಸುವವರು, ಧರ್ಮವನ್ನು ಗೌರವಿಸುವವರು, ಧರ್ಮದಲ್ಲಿ ನಂಬಿಕೆ ಇರುವವರು. ಧರ್ಮ ಅಂದರೇನು? ಧರ್ಮ ಅಂದರೆ ಮನುಷ್ಯನಿಗೆ ಬೆಳಕನ್ನು ತೋರುತ್ತದೆ. ಧರ್ಮ ಮನುಷ್ಯನಿಗೆ ಸಾಂತ್ವನವನ್ನು ಕೊಡುತ್ತದೆ. ಧರ್ಮ ಮನುಷ್ಯನನ್ನು ವಿಮೋಚನೆಗೊಳಿಸ್ತದೆ. ಧರ್ಮ ಮನುಷ್ಯನಿಗೆ ಬೆಳಕು ತೋರಿಸ್ತದೆ. ಜಗತ್ತಿನಲ್ಲಿ ಯಾವ ಧರ್ಮಗಳು ಒಂದೊಂದು ಸಮುದಾಯವನ್ನು ಪ್ರತಿನಿಧಿಸುವ ದೇವರ ಬಗ್ಗೆ ಜಗತ್ತಿನ ಯಾವ ಧರ್ಮಗಳು ಹೇಳಿಕೊಡಲಿಲ್ಲ. ಒಂದೊಂದು ಸಮುದಾಯಕ್ಕೆ ಒಂದೊಂದು ದೇವರಿದ್ದಾರೆ ಎಂಬ ಪಾಠ. ಮುಸ್ಲಿಮರನ್ನು ಸೃಷ್ಟಿಸಿದ ದೇವ ಬೇರೆ, ಹಿಂದೂಗಳನ್ನು ಸೃಷ್ಟಿಸಿದ ದೇವ ಇನ್ನೊಬ್ಬ, ಕ್ರೈಸ್ತರನ್ನು ಸೃಷ್ಟಿಸಿದ ದೇವ ಬೇರೊಬ್ಬ.
ಹೀಗೆ ಒಂದೊಂದು ಸಮುದಾಯಗಳನ್ನು ಪ್ರತಿನಿಧಿಸುವ ದೇವರ ಬಗ್ಗೆ ಜಗತ್ತಿನ ಯಾವ ಧಾರ್ಮಿಕ ಗ್ರಂಥಗಳು ಕಲಿಸಿಕೊಡಲಿಲ್ಲ. ನೀವೆಲ್ಲ ಧಾರ್ಮಿಕ ಗ್ರಂಥವನ್ನೊಮ್ಮೆ ತೆರೆದು ನೋಡಿ. ಒಂದೊಂದು ಸಮುದಾಯವನ್ನು ಪ್ರತಿನಿಧಿಸುವ ದೇವರುಗಳ ಬಗ್ಗೆ ಜಗತ್ತಿನ ಯಾವ ಧಾರ್ಮಿಕ ಗ್ರಂಥಗಳಲ್ಲೂ ಯಾವ ಪ್ರಸ್ತಾಪವೂ ಇಲ್ಲ. ಅದೇ ರೀತಿ ಮನುಷ್ಯರು ಸೃಷ್ಟಿಸಿಕೊಂಡಿರುವ ದೇವರುಗಳ ಬಗ್ಗೆಯೂ ಧರ್ಮಗಳು ಮಾತಾಡಲಿಲ್ಲ. ಧರ್ಮಗಳು ಮಾತಾಡಿರುವುದು ಮನುಷ್ಯನನ್ನು, ಜಗತ್ತನ್ನು, ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಒಬ್ಬ ಶಕ್ತಿಯ ಬಗ್ಗೆ, ಒಬ್ಬ ದೇವನ ಬಗ್ಗೆ ಜಗತ್ತಿನ ಎಲ್ಲ ಧರ್ಮಗಳು ಮಾತಾಡಿದೆ. ಯಾ ಅಯ್ಯುಹನ್ನಾಸ್ ಉಅ್ಬುದು ರಬ್ಬಕುಂ ಅಲ್ಲದೀ ಖಲಕಕುಂ ವಲ್ಲದೀನ ಮಿನ್ ಕಬ್ಲಿಕುಂ. ಪವಿತ್ರ ಕುರ್ಆನ್ನ ಸಂದೇಶ ಅದು. ಮನುಷ್ಯರೇ, ನಿಮ್ಮನ್ನು ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದ, ಭೂಮಿ ಆಕಾಶಗಳನ್ನು ಸೃಷ್ಟಿಸಿರುವ, ಈ ಯೂನಿವರ್ಸ್ ಬ್ರಹ್ಮಾಂಡವನ್ನು ಸೃಷ್ಟಿಸಿರುವ ನಿಮ್ಮ ದೇವನನ್ನು ನೀವು ಆರಾಧಿಸಬೇಕು, ಅವನ ದಾಸ್ಯ ಆರಾಧನೆ ಮಾಡಬೇಕು. ಆದ್ದರಿಂದ ಜಗತ್ತಿಗೆ ಎಲ್ಲ ಧರ್ಮಗಳು ಕಲಿಸಿಕೊಟ್ಟಿರುವುದು ಬ್ರಹ್ಮಾಂಡವನ್ನು ಸೃಷ್ಟಿಸಿರುವ ಒಬ್ಬ ದೇವನ ಬಗ್ಗೆ, ಜಗತ್ತಿನ ಎಲ್ಲ ಮನುಷ್ಯರನ್ನು ಸೃಷ್ಟಿಸಿರುವ ಒಬ್ಬ ದೇವನ ಬಗ್ಗೆ. ಪವಿತ್ರ ಕುರ್ಆನ್ನಲ್ಲಿ ಏಕದೇವ ವಿಶ್ವಾಸವನ್ನು ಬಹಳ ಪ್ರಬಲವಾಗಿ ಪ್ರತಿಪಾದಿಸಲಾಯಿತು. ಕುಲ್ ಹುವಲ್ಲಾಹು ಅಹದ್ ಅಲ್ಲಾಹು ಸಮದ್ ಲಂ ಯಲಿದ್ ವಲಂ ಯೂಲದ್ ವಲಂ ಯಕುಲ್ ಲಹು ಕುಫುವನ್ ಅಹದ್. ದೇವ ಏಕೈಕ, ಅವನು ನಿರಪೇಕ್ಷ, ಅವನು ಯಾರಿಗೂ ಹುಟ್ಟಿದವನೂ ಅಲ್ಲ, ಅವನು ಯಾರನ್ನು ಹುಟ್ಟಿಸಿಯೂ ಇಲ್ಲ. ವಲಂ ಯಕುಲ್ ಲಹು ಕುಫುವನ್ ಅಹದ್, ಅವನಿಗೆ ಸರಿಸಮಾನರು ಯಾರೂ ಇಲ್ಲ. ಹೀಗೆ ದೇವನ ಏಕತೆಯನ್ನು ಬಹಳ ಪ್ರಬಲವಾಗಿ ಪ್ರತಿಪಾದಿಸ್ತದೆ ಕುರ್ಆನ್. ಆ ದೇವನ ಏಕತೆಯನ್ನು ಪ್ರತಿಪಾದಿಸುವಾಗ ಅಥವಾ ಒಬ್ಬ ದೇವನ ದಾಸರು ಎಂಬ ಸತ್ಯವನ್ನು ನೀವು ಒಪ್ಪಿಕೊಂಡಾಗ ಏನಾಗ್ತದೆ? ನಿಮ್ಮ ಮನಸ್ಸು ಜಗತ್ತಿನಷ್ಟು ವಿಶಾಲ ಆಗ್ತದೆ. ನಿಮ್ಮ ಮನಸ್ಸು ಜಗತ್ತಿನಷ್ಟು ವಿಶಾಲ ಆಗ್ತದೆ. ಯಾಕೆಂದರೆ ಈ ಜಗತ್ತಿನಲ್ಲಿರುವ ಎಲ್ಲರನ್ನು ಒಬ್ಬನೇ ದೇವ ಸೃಷ್ಟಿಸಿದ್ದಾನೆ. ನನ್ನನ್ನು ಯಾವ ದೇವ ಸೃಷ್ಟಿಸಿದ್ದಾನೋ, ನನ್ನ ಹಿಂದೂ ಸಹೋದರರನ್ನು, ನನ್ನ ಕ್ರೈಸ್ತ ಸಹೋದರರನ್ನು, ಎಲ್ಲರನ್ನೂ ಅದೇ ದೇವ ಸೃಷ್ಟಿಸಿರೋದು. ನಮ್ಮ ಧರ್ಮಗಳೆಲ್ಲ ಬೇರೆ ಬೇರೆ ಇರಬಹುದು, ನಮ್ಮ ನಂಬಿಕೆ ಆಚಾರಗಳೆಲ್ಲ ಬೇರೆ ಬೇರೆ ಇರಬಹುದು, ಆದರೆ ಮೂಲ ಸತ್ಯ, ಒರಿಜಿನಲ್ ಸತ್ಯ ಏನೆಂದರೆ ನಮ್ಮನ್ನೆಲ್ಲ ಒಬ್ಬನೇ ದೇವ ಸೃಷ್ಟಿಸಿದ್ದಾನೆ. ನಮ್ಮನ್ನೆಲ್ಲ ಒಬ್ಬನೇ ದೇವ ಸೃಷ್ಟಿಸಿರುವುದಾದರೆ ನಮ್ಮ ಮಧ್ಯೆ ಇರುವ ಸಂಬಂಧ ನೀವೆಲ್ಲರೂ ಸಹೋದರರು ಮತ್ತು ಸಹೋದರಿಯರು ಎಂಬ ಸಂಬಂಧ ಮಾತ್ರ. ನಾವೆಲ್ಲ ಸಹೋದರರು ಮತ್ತು ಸಹೋದರಿಯರು. ಈ ಸಂಬಂಧವನ್ನು ಪವಿತ್ರ ಕುರ್ಆನ್ ಪ್ರತಿಪಾದಿಸ್ತದೆ. ಆದ್ದರಿಂದ ಒಬ್ಬ ದೇವನ ಮೇಲಿರುವ ವಿಶ್ವಾಸ ಅಂದರೆ ಅದು ಎಲ್ಲ ಮನುಷ್ಯರನ್ನು ಅಕಮಡೇಟ್ ಮಾಡಲಿಕ್ಕೆ ಸಾಧ್ಯ ಇರುವ, ಎಲ್ಲ ಮನುಷ್ಯರನ್ನು ಅಕಮಡೇಟ್ ಮಾಡಲಿಕ್ಕೆ, ಜಗತ್ತಿನ ಎಲ್ಲ ಮನುಷ್ಯರನ್ನು ಅಕಮಡೇಟ್ ಮಾಡಲಿಕ್ಕೆ ಸಾಧ್ಯ ಇರುವ, ನಿಮ್ಮ ಮನಸ್ಸನ್ನು ಜಗತ್ತಿನಷ್ಟು ವಿಶಾಲಗೊಳಿಸುವ ಬಹಳ ಶ್ರೇಷ್ಠವಾದ ಒಂದು ಚಿಂತನೆಯಾಗಿದೆ ನಿಮಗೊಬ್ಬ ದೇವನಿದ್ದಾನೆ ಎಂಬ ಫಿಲಾಸಫಿ, ನಿಮಗೊಬ್ಬ ದೇವನಿದ್ದಾನೆ ಎಂಬ ನಂಬಿಕೆ, ನಿಮಗೊಬ್ಬ ದೇವ ಮಾತ್ರ ಇದ್ದಾನೆ ಎಂಬ ಆದರ್ಶ. ಆದ್ದರಿಂದ ಸಹೋದರ ಸಹೋದರಿಯರೇ, ಜಗತ್ತಿಗೆ ಎಲ್ಲ ದಾರ್ಶನಿಕರು, ಎಲ್ಲ ಪ್ರವಾದಿಗಳು, ಮಹಾಪುರುಷರು, ಸಾಧು ಸಂತರು ಅವರೆಲ್ಲ ಈ ಜಗತ್ತನ್ನು ಸೃಷ್ಟಿಸಿರುವ, ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ದೇವನ ಬಗ್ಗೆ ನಮಗೆ ಪರಿಚಯ ಮಾಡಿಕೊಟ್ಟಿರುವುದು. ಕುರ್ಆನ್ನಲ್ಲೂ ಆ ದೇವನ ಬಗ್ಗೆಯೇ ಪರಿಚಯ ಇರುವುದು. ನಮ್ಮ ಇವತ್ತಿನ ಚರ್ಚೆಯ ವಿಷಯ ಲಕದ್ ಖಲಕ್ನಲ್ ಇನ್ಸಾನ ಫೀ ಅಹ್ಸನಿ ತಕ್ವೀಮ್ ಎಂಬುದು. ಮನುಷ್ಯರನ್ನು ನಾವು ಅತ್ಯುತ್ತಮ ಪ್ರಕೃತಿಯಲ್ಲಿ ಸೃಷ್ಟಿಸಿದ್ದೇವೆ ಅಂತ ದೇವ ಹೇಳೋದು. ಮನುಷ್ಯ ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಜೀವಿ. ಮನುಷ್ಯನಿಗೆ ವಿವೇಕ ಇದೆ, ಮನುಷ್ಯನಿಗೆ ಗ್ರಹಣ ಶಕ್ತಿ ಇದೆ, ಅವನಿಗೆ ಅರಿವಿದೆ, ಅವನಿಗೆ ಜ್ಞಾನ ಇದೆ. ಆದ್ದರಿಂದಲೇ ಜಗತ್ತಿನಲ್ಲಿ ಮನುಷ್ಯನಿಗಿಂತ ಹೆಚ್ಚು ಶಕ್ತಿಶಾಲಿಗಳಾದ ಪ್ರಾಣಿಗಳು, ಪಕ್ಷಿಗಳೆಲ್ಲ ಇವೆ. ಆದರೆ ಜಗತ್ತಿನ ಎಲ್ಲ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಮನುಷ್ಯ ತನ್ನ ಉಪಯೋಗಕ್ಕಾಗಿ ಬಳಸ್ತಾ ಇದ್ದಾನೆ. ಅವೆಲ್ಲವನ್ನು ಮನುಷ್ಯ ತನ್ನ ಅಧೀನಕ್ಕೆ ಒಳಪಡಿಸಿಕೊಂಡಿದ್ದಾನೆ. ಅದಕ್ಕೆ ಕಾರಣ ಏನೆಂದರೆ ನಿಮಗೆ ಕೊಡಲಾಗಿರುವ ವಿಶೇಷ ಬುದ್ಧಿ, ನಿಮಗೆ ನೀಡಲಾಗಿರುವ ಗ್ರಹಣ ಶಕ್ತಿ, ನಿಮ್ಮ ಜ್ಞಾನದ ಪವರ್, ನಿಮಗೆ ಕೊಡಲಾಗಿರುವ ವಿವೇಕದ ಕಾರಣದಿಂದ ಜಗತ್ತಿನಲ್ಲಿ ಮನುಷ್ಯ ಎಲ್ಲವನ್ನು ತನ್ನ ಅಧೀನಕ್ಕೆ ಒಳಪಡಿಸ್ತಾನೆ. ಎಲ್ಲವನ್ನು ಮನುಷ್ಯ ತನ್ನ ಉಪಯೋಗಕ್ಕಾಗಿ ಉಪಯೋಗಿಸ್ತಾನೆ.
ಲಕದ್ ಖಲಕ್ನಲ್ ಇನ್ಸಾನ ಫೀ ಅಹ್ಸನಿ ತಕ್ವೀಮ್. ಮನುಷ್ಯರನ್ನು ನಾವು ಅತ್ಯುತ್ತಮ ಪ್ರಕೃತಿಯಲ್ಲಿ ಸೃಷ್ಟಿಸಿದ್ದೇವೆ. ಮನುಷ್ಯನ ಬಗ್ಗೆ ಕುರ್ಆನ್ ಹೇಳುವುದು ನೀವು ಯಾರು ಎಂಬ ಒಂದು ಪ್ರಶ್ನೆ ಇದೆ ಅಲ್ಲ. ನೀವು ಯಾರು ಎಂಬ ಪ್ರಶ್ನೆ ಬಹಳ ಮುಖ್ಯ. ನನ್ನೊಂದಿಗೆ ನೀನು ಯಾರು ಅಂತ ಕೇಳಿದ್ರೆ ನಾನೇನು ಹೇಳುವುದು? ನೀನು ಯಾರು ಅಂತ ಕೇಳಿದ್ರೆ ನಾನು ನನ್ನ ಹೆಸರು ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲಲ್ಲ. ನಿನ್ನ ಹೆಸರೇನು ಅಂತ ಕೇಳಿದ್ರೆ ನನ್ನ ಹೆಸರು ಹೇಳ್ಬೋದು. ನೀನು ಯಾರು ಅಂತ ಕೇಳಿದ್ರೆ ನಾವು ಯಾವ ಉತ್ತರ ಕೊಡ್ತೇವೆ? ಪವಿತ್ರ ಕುರ್ಆನ್ನಲ್ಲಿ ನೀವು ಯಾರು ಎಂಬ ಪ್ರಶ್ನೆಗೆ ಒಂದು ಉತ್ತರ ಇದೆ. ಇನ್ನಿ ಜಾಯಿಲುಕ ಲಿನ್ನಾಸಿ ಇನ್ನಿ ಜಾಯಿಲುನ್ ಫಿಲ್ ಅರ್ಲಿ ಖಲೀಫಾನ್. ಮನುಷ್ಯ ಯಾರು ಎಂಬ ಪ್ರಶ್ನೆಗೆ ದೇವ ಕೊಡುವ ಉತ್ತರ, ನೀವು ಈ ಜಗತ್ತಿನಲ್ಲಿ ದೇವನ ಪ್ರತಿನಿಧಿಗಳು ಅಂತ. ಈ ಜಗತ್ತನ್ನು ಎಲ್ಲ ಮನುಷ್ಯರು ಬಹಳ ನೆಮ್ಮದಿಯಿಂದ ಬಹಳ ಸಮಾಧಾನದಿಂದ ಬದುಕುವ ತಾಣವನ್ನಾಗಿ ಮಾರ್ಪಡಿಸುವ ಜವಾಬ್ದಾರಿ ಇರುವ ದೇವನ ಪ್ರತಿನಿಧಿಗಳು ನೀವು. ಭೂಮಿಯನ್ನು ನರಕ ಮಾಡಲಿಕ್ಕೆ ಬಂದವರಲ್ಲ ನೀವು. ಮನುಷ್ಯನ ಬದುಕನ್ನು ಹಾಳು ಮಾಡಲಿಕ್ಕೆ ಇರುವವರಲ್ಲ ನೀವು. ಭೂಮಿಯಲ್ಲಿ ಮನುಷ್ಯನ ಬದುಕನ್ನು ಕಸೀಲಿಕ್ಕೆ ಬಂದವರಲ್ಲ ನೀವು. ಈ ಭೂಮಿಯನ್ನು ಪೈಶಾಚಿಕತೆಯ ತಾಣವನ್ನಾಗಿ ಮಾಡಲಿಕ್ಕೆ ನೀವು ಬಂದವರಲ್ಲ. ಬದಲಾಗಿ ಖಲೀಫಾ, ದೇವನ ಪ್ರತಿನಿಧಿಗಳು ನೀವು ಭೂಮಿಯಲ್ಲಿ. ದೇವನ ಪ್ರತಿನಿಧಿಗಳಾಗಿ ಭೂಮಿಯನ್ನು ಎಲ್ಲರೂ ನೆಮ್ಮದಿಯಿಂದ ಬದುಕುವ, ವ್ಯಾಲ್ಯೂಸ್ಗಳಿರುವ, ಎಲ್ಲರೂ ಸಮಾಧಾನದಿಂದ ಬದುಕುವ, ಎಲ್ಲರೂ ಗೌರವದೊಂದಿಗೆ ಬದುಕುವ ಅತ್ಯಂತ ಸುಂದರ ತಾಣವನ್ನಾಗಿ ಪರಿವರ್ತಿಸುವ ಜವಾಬ್ದಾರಿ ನಿಮಗೆ ಇದೆ ಎಂದು ಪವಿತ್ರ ಕುರ್ಆನ್ ಮನುಷ್ಯನ ಬಗ್ಗೆ ಹೇಳುತ್ತದೆ. ಜಗತ್ತಿನಲ್ಲಿ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಭೂಮಿಗೆ ಸಮಾನಾಂತರವಾಗಿ ಇರುವುದು, ಪ್ಯಾರಲ್ ಆಗಿ ಇರುವುದು. ಪ್ರಾಣಿಗಳು ಪಕ್ಷಿಗಳೆಲ್ಲ ಹೀಗೆ ಇರುವುದಲ್ವ, ಹೀಗೆ ಭೂಮಿಗೆ ಸಮಾನಾಂತರವಾಗಿ ಇರುವುದು, ಎಲ್ಲೋ ಪ್ಯಾರಲ್ ಆಗಿ ಇರುವುದು. ಮನುಷ್ಯ ಮಾತ್ರ ಭೂಮಿಗೆ ಲಂಬ ಆಗಿರೋದು, ವರ್ಟಿಕಲ್ ಆಗಿರುವುದು ಮನುಷ್ಯ ಮಾತ್ರ. ಬೇರೆಲ್ಲವೂ ಹೀಗೆ ಇರುವುದು, ಸಮಾನಾಂತರವಾಗಿ ಪ್ಯಾರಲ್ ಆಗಿರುವುದು. ಮನುಷ್ಯ ಮಾತ್ರ ಹೀಗೆ ವರ್ಟಿಕಲ್ ಆಗಿರುವುದು, ಲಂಬವಾಗಿ. ಅವನ ಪಾದ ಮಣ್ಣಿನಲ್ಲಿರುತ್ತದೆ, ಅವನ ತಲೆ ಮೇಲ್ಭಾಗದಲ್ಲಿರುತ್ತದೆ. ಅಂದರೆ ನಿಮ್ಮ ಪಾದ ನಿಮ್ಮ ಶರೀರವನ್ನು ಪ್ರತಿನಿಧಿಸುವುದಾದರೆ, ಮೇಲಕ್ಕೆ ಎದ್ದು ನಿಂತಿರುವ ನಿಮ್ಮ ತಲೆ ಅದು ನಿಮ್ಮ ಆತ್ಮವನ್ನು ಪ್ರತಿನಿಧಿಸ್ತದೆ ಅಂತ. ಮನುಷ್ಯ ಅಂದರೆ ಶರೀರ ಮಾತ್ರ ಅಲ್ಲಲ್ಲ, ಮನುಷ್ಯ ಅಂದರೆ ಶರೀರ ಮತ್ತು ಆತ್ಮ ಎರಡೂ ಸೇರಿದ್ದು. ಶರೀರ ಮತ್ತು ಆತ್ಮ ಎರಡೂ ಸೇರಿದ್ದು ಮನುಷ್ಯ. ಶರೀರದ ಶುಚಿತ್ವ, ಶರೀರದ ಸೌಂದರ್ಯ, ಶರೀರದ ಆರೋಗ್ಯ, ಇದರ ಬಗ್ಗೆ ನಮಗೆ ವಿಶೇಷವಾದ ಕಾಳಜಿ ಇದೆ. ನಮ್ಮಲ್ಲಿ ಕೆಲವರು ದಿನಕ್ಕೆ 2 ಗಂಟೆ ಸ್ನಾನ ಮಾಡುವವರಿದ್ದಾರೆ. ನಮ್ಮಲ್ಲಿ ಕೆಲವರು ದಿನಕ್ಕೆ 2 ಗಂಟೆ ಕನ್ನಡಿಯ ಮುಂದೆ ನಿಂತುಕೊಳ್ಳುವವರಿದ್ದಾರೆ. ದಿನಕ್ಕೆ 2-3 ಗಂಟೆ ಕಷ್ಟಪಟ್ಟು ವ್ಯಾಯಾಮ ಮಾಡುವವರಿದ್ದಾರೆ. ಅಂದರೆ ಈ ಶರೀರದ ಸೌಂದರ್ಯ, ಈ ಶರೀರದ ಸ್ವಚ್ಛತೆ, ಈ ಶರೀರದ ಆರೋಗ್ಯ, ಇದರ ಬಗ್ಗೆ ನಮಗೆ ವಿಶೇಷವಾದ ಕಾಳಜಿ ಇದೆ. ಇದರ ಸಂರಕ್ಷಣೆಯ ಬಗ್ಗೆ ನಾವು ಹೆಚ್ಚು ಅದಕ್ಕಾಗಿ ಪರಿಶ್ರಮ ಪಡುತ್ತೇವೆ. ಆದರೆ ಮನುಷ್ಯ ಶರೀರ ಮಾತ್ರ ಅಲ್ಲ, ಮನುಷ್ಯನಿಗೆ ಆತ್ಮ ಇದೆ. ಆತ್ಮಕ್ಕೆ ಸಾವಿಲ್ಲ ಎಂಬುದು ಜಗತ್ತಿನ ಎಲ್ಲ ಧರ್ಮಗಳು ಕಲಿಸಿಕೊಟ್ಟ ಪಾಠ. ಆತ್ಮಕ್ಕೆ ಸತ್ತು ಹೋಗುವುದಿಲ್ಲ, ಆತ್ಮಕ್ಕೆ ಸಾವು ಎಂಬುದಿಲ್ಲ. ಆದ್ದರಿಂದ ನಾವು ಶರೀರದ ಸೌಂದರ್ಯದ ಬಗ್ಗೆ, ಅದರ ಸ್ವಚ್ಛತೆ, ಅದರ ಆರೋಗ್ಯದ ಬಗ್ಗೆ ಎಷ್ಟು ಗಮನ ಹರಿಸುತ್ತೇವೆಯೋ ಅದೇ ರೀತಿಯ ಗಮನ ನಿಮ್ಮ ಆತ್ಮದ ಕಡೆಗೂ ಇರಬೇಕು ಎಂಬುದು ಕುರ್ಆನ್ ಕಲಿಸಿಕೊಟ್ಟ ತತ್ವ. ಒಬ್ಬ ಸಂತನ ಬಳಿ ಒಬ್ಬರು ಬಂದು ನನಗೆ ಉಪದೇಶ ಮಾಡಿ ಅಂತ ಹೇಳ್ತಾರೆ. ನನಗೇನಾದರೂ ಉಪದೇಶ ಮಾಡಿ ಅಂತ. ಅವಾಗ ಸಂತ ಅವನೊಂದಿಗೆ ಕೇಳಿದ್ರು, ನೀನು ಪಾತ್ರೆ ತೊಳೆದಿದ್ದೀಯಾ ಅಂತ ಕೇಳ್ತಾರೆ. ಪಾತ್ರೆ, ಅಡಿಗೆ ಮಾಡುವ ಪಾತ್ರೆ ಇದೆಯಲ್ಲ, ಅದನ್ನು ತೊಳೆದಿದ್ದೀಯಾ ಅಂತ ಕೇಳ್ತಾರೆ. ಆ ಯುವಕನಿಗೆ ಅರ್ಥ ಆಗಲಿಲ್ಲ, ನಾನು ಕೇಳುವ ಉಪದೇಶಕ್ಕೂ ಇವರು ಹೇಳುವ ಪಾತ್ರ ತೊಳೆಯುವಿಕೆಗೂ ಏನು ಸಂಬಂಧ ಅಂತ ಅವನಿಗೆ ಪಾಪ ಅರ್ಥ ಆಗಲಿಲ್ಲ. ಅವ ಹೇಳಿದ, ಹೌದು ನಾನು ಪಾತ್ರೆ ತೊಳೆದಿದ್ದೇನೆ. ಆವಾಗ ಸಂತ ಹೇಳಿದ್ರು, ಪಾತ್ರೆ ತೊಳೆಯುವಾಗ ಅದರ ಹೊರಗಿನ ಶುಚಿತ್ವಕ್ಕಿಂತ ಅದರ ಒಳಗಿನ ಶುಚಿತ್ವಕ್ಕೆ ಮಹತ್ವ ಕೊಡಲಾಗುತ್ತದೆ. ನೀವು ಅಡಿಗೆ ಮಾಡುವ ಪಾತ್ರೆ ಅಥವಾ ನೀವು ಊಟ ಮಾಡುವ ಪ್ಲೇಟ್ ಅದನ್ನು ಸ್ವಚ್ಛಗೊಳಿಸುವಾಗ ಅದರ ಹೊರಭಾಗದ ಶುಚಿತ್ವಕ್ಕೆ ಎಷ್ಟು ಮಹತ್ವ ಕೊಡುತ್ತೀರೋ ಅದಕ್ಕಿಂತ ಹೆಚ್ಚು ಮಹತ್ವ ಅದರ ಒಳಭಾಗದ ಶುಚಿತ್ವಕ್ಕೆ ನೀವು ಕೊಡುತ್ತೀರಿ. ಯಾಕೆಂದರೆ ಬೇಯುವುದು ಅದರ ಒಳಭಾಗದಲ್ಲಿ. ಅದೇ ರೀತಿ
ನಿನ್ನ ಈ ಶರೀರದ ಸೌಂದರ್ಯ, ಇದರ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಎಷ್ಟು ಪ್ರಯತ್ನ ಪಡುತ್ತೀಯೋ, ನಿನ್ನ ಒಳಗೆ ಇರುವ ಆತ್ಮ, ನಿನ್ನ ಮನಸ್ಸು, ನಿನ್ನ ಹೃದಯ, ಅದರ ಸ್ವಚ್ಛತೆಗೆ ನೀನು ಅತಿ ಹೆಚ್ಚು ಗಮನ ಕೊಡಬೇಕು ಅಂತ ಆ ಸಂತ ಆ ಯುವಕನಿಗೆ ಉಪದೇಶ ಮಾಡ್ತಾರೆ. ಸಹೋದರ ಸಹೋದರಿಯರೇ, ನಮ್ಮ ಆತ್ಮ ಕೆಟ್ಟು ಹೋಗುವುದರ ಬಗ್ಗೆ ನಮಗೆ ಕಾಳಜಿ ಇರಬೇಕು. ಕಣ್ಣಿನಿಂದ ನೀವು ಕೆಟ್ಟದ್ದು ನೋಡಿದರೆ ಕಣ್ಣಿಗೇನು ಸಮಸ್ಯೆ ಆಗುವುದಿಲ್ಲ, ಸಮಸ್ಯೆ ಆಗುವುದು ನಿಮ್ಮ ಆತ್ಮಕ್ಕೆ. ಕಿವಿಯಿಂದ ಆಲಿಸಬಾರದನ್ನು ಆಲಿಸಿದರೆ ಕಿವಿಗೇನು ಸಮಸ್ಯೆ ಆಗುವುದಿಲ್ಲ, ಸಮಸ್ಯೆ ಆಗುವುದು ನಿಮ್ಮ ಆತ್ಮಕ್ಕೆ. ನಾಲಿಗೆಯಿಂದ ಮಾತಾಡಬಾರ್ದನ್ನೆಲ್ಲ ಮಾತಾಡಿದ್ರೆ ಏನಾಗ್ತದೆ, ನಾಲಿಗೆಗೇನು ಸಮಸ್ಯೆ ಆಗುವುದಿಲ್ಲ, ನಾಲಿಗೆ ಸ್ಟಾಪ್ ಆಗುವುದಿಲ್ಲ, ಬದಲಾಗಿ ಸಮಸ್ಯೆ ಆಗುವುದು ನಿಮ್ಮ ಆತ್ಮಕ್ಕೆ. ಹೀಗೆ ನಿಮ್ಮ ಆತ್ಮ ಹಾಳಾಗ್ತದೆ, ನಿಮ್ಮ ಮನಸ್ಸು ಹಾಳಾಗ್ತದೆ. ಆದ್ದರಿಂದ ನಿಮ್ಮ ಆತ್ಮವನ್ನು, ನಿಮ್ಮ ಮನಸ್ಸನ್ನು, ನಿಮ್ಮ ಹೃದಯವನ್ನು ಅಲಾವ ಇನ್ನ ಫಿಲ್ ಜಸದಿಲ್ಲ ಮುಲ್ಗ ಇದಾ ಸಲುಹತ್ ಸಲುಹಲ್ ಜಸದು ಕುಲ್ಲುಹು ವ ಇದಾ ಫಸದತ್ ಫಸದಲ್ ಜಸದು ಕುಲ್ಲುಹು ಅಲಾ ವಹಿಯಲ್ ಕಲ್ಬ್ ಅಂತ ಹೇಳಿದರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಿಮ್ಮ ಶರೀರದಲ್ಲಿ ಒಂದು ಮಾಂಸದ ತುಂಡಿದೆ, ಅದು ಒಳ್ಳೆಯದಾದರೆ ನಿಮ್ಮ ವೈಯಕ್ತಿಕ ಬದುಕು, ನಿಮ್ಮ ವ್ಯವಹಾರ, ನಿಮ್ಮ ಕುಟುಂಬ, ನಿಮ್ಮ ಸಾಮಾಜಿಕ ಜೀವನ, ನಿಮ್ಮ ರಾಜಕೀಯ ಜೀವನ ಅದೆಲ್ಲವೂ ಸ್ವಚ್ಛ ಆಗ್ತದೆ, ಅದೆಲ್ಲವೂ ಶುದ್ಧವಾಗ್ತದೆ. ಶರೀರದ ಆ ಒಂದು ಸಣ್ಣ ಮಾಂಸದ ತುಂಡು ಕೆಟ್ಟು ಹೋದರೆ ಫಸದಲ್ ಜಸದು ಕುಲ್ಲು, ನಿಮ್ಮ ಇಡೀ ಬದುಕು ಹಾಳಾಗ್ತದೆ, ನಿಮ್ಮ ವ್ಯವಹಾರ ಕೆಟ್ಟು ಹೋಗ್ತದೆ, ನಿಮ್ಮ ಸಂಬಂಧ ಹಾಳಾಗ್ತದೆ, ನಿಮ್ಮ ಕುಟುಂಬ ಜೀವನ ಹಾಳಾಗ್ತದೆ, ನಿಮ್ಮ ವೈಯಕ್ತಿಕ ಬದುಕು ಹಾಳಾಗ್ತದೆ. ಅಲಾ ವಹಿಯಲ್ ಕಲ್ಬ್, ಅದು ನಿಮ್ಮ ಹೃದಯವಾಗಿದೆ, ನಿಮ್ಮ ಹೃದಯವಾಗಿದೆ ಎಂದು ಕಲಿಸಿಕೊಟ್ಟರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆ ಹೃದಯ ಸಂಸ್ಕರಣೆಯ ಬಗ್ಗೆಯೇ ಜಗತ್ತಿನಲ್ಲಿ ವಿವೇಕಾನಂದರು ಮಾತಾಡಿರುವುದು, ಆ ಹೃದಯ ಸಂಸ್ಕರಣೆ ಬಗ್ಗೆಯೇ ಜಗತ್ತಿನಲ್ಲಿ ರಾಮಕೃಷ್ಣ ಪರಮಹಂಸರು ಮಾತಾಡಿರುವುದು, ಆ ಹೃದಯದ ಸಂಸ್ಕರಣೆಯ ಬಗ್ಗೆಯೇ ಜೀಸಸ್ ಕ್ರೈಸ್ಟ್ ಮಾತಾಡಿರುವುದು, ಆ ಹೃದಯದ ಸಂಸ್ಕರಣೆಯ ಬಗ್ಗೆಯೇ ಬಸವಣ್ಣನವರು ಮಾತಾಡಿರುವುದು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟರು ಅಲಾ ವಹಿಯಲ್ ಕಲ್ಬ್, ನಿಮ್ಮ ಹೃದಯ. ಆಂತರಿಕ ಸ್ವಚ್ಛತೆ ಅಂತ ಒಂದಿದೆಯಲ್ಲ, ಇಂಟರ್ನಲ್ ಆಡಿಟಿಂಗ್ ಅಂತ ಒಂದಿದೆ, ನನ್ನನ್ನು ಆಡಿಟ್ ಮಾಡುವುದು, ಆಂತರಿಕ ಸ್ವಚ್ಛತೆ, ನನ್ನ ಅಂತರಂಗ ಸ್ವಚ್ಛವಾಗಿರುವುದು. ಧರ್ಮಗಳು ಕಲಿಸಿಕೊಟ್ಟ ಪಾಠ ಅದು. ನಿಮ್ಮ ಆಂತರಿಕ ಸ್ವಚ್ಛತೆಯನ್ನು ನೀವು ಅತಿ ಹೆಚ್ಚು ಪರಿಗಣಿಸಬೇಕು. ಹಾಗೆ ನಿಮ್ಮ ಲಕದ್ ಖಲಕ್ನಲ್ ಇನ್ಸಾನ ಫೀ ಅಹ್ಸನಿ ತಕ್ವೀಮ್, ಮನುಷ್ಯರನ್ನು ನಾವು ಅತ್ಯುತ್ತಮ ಪ್ರಕೃತಿಯಲ್ಲಿ ಸೃಷ್ಟಿಸಿದ್ದೇವೆ ಎಂದು ಹೇಳುವಾಗ ನಿಮ್ಮ ಶರೀರದಂತೆಯೇ ನಿಮ್ಮ ಆತ್ಮ ಸ್ವಚ್ಛವಾಗಿರಬೇಕು, ನಿಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು. ನಿಮ್ಮ ಮನಸ್ಸು ಸ್ವಚ್ಛವಾದರೆ ಜಗತ್ತಿನಲ್ಲಿ ಯಾವ ಸಮಸ್ಯೆಗಳು ಇರುವುದಿಲ್ಲ. ಜಗತ್ತಿನ ಎಲ್ಲ ಸಮಸ್ಯೆಗಳ ಕಾರಣ ಏನು? ನಮ್ಮ ಶರೀರ ಕೆಟ್ಟು ಹೋಗಿರುವುದಲ್ಲ, ಶರೀರ ಬಹಳ ಚಂದ ಇದೆ ನಮ್ಮದೆಲ್ಲ. ನಾವು ಹಾಕಿರುವ ಡ್ರೆಸ್ಸು, ನಮ್ಮ ಹಾವಭಾವಗಳು, ಓಡಾಡುತ್ತಿರುವ ಕಾರುಗಳು, ಕೈಯಲ್ಲಿರುವ ಮೊಬೈಲ್, ಇದೆಲ್ಲ ಬಹಳ ಸುಂದರವಾಗಿದೆ, ಬಹಳ ಸುಂದರವಾಗಿದೆ. ಆದರೆ ಅಂತರಂಗ ಮಾತ್ರ ಕೆಟ್ಟು ಹೋಯಿತು. ಕುರ್ಆನ್ನಲ್ಲಿ ಹೇಳಲಾಯಿತು ಲಕದ್ ಖಲಕ್ನಲ್ ಇನ್ಸಾನ ಫೀ ಅಹ್ಸನಿ ತಕ್ವೀಮ್, ನಿಮ್ಮನ್ನು ಅತ್ಯುತ್ತಮ ಸೃಷ್ಟಿಯಲ್ಲಿ, ಅತ್ಯುತ್ತಮ ಪ್ರಕೃತಿಯಲ್ಲಿ ಸೃಷ್ಟಿಸಲಾಗಿದೆ ಎಂದು ಹೇಳಿದ ಕುರ್ಆನ್ ಹೇಳಿತು. ಸುಮ್ಮ ರದದ್ನಾಹು ಅಸ್ಫಲ ಸಾಫಿಲೀನ್, ಒಂದು ಮನುಷ್ಯ ಕೆಟ್ಟು ಹೋದರೆ ಅವ ನೀಚರಲ್ಲಿ ನೀಚರಾಗಿ ಬಿಡುತ್ತಾನೆ ಎಂದು ಕುರ್ಆನ್ ಹೇಳಿತು. ಮನುಷ್ಯ ಒಳ್ಳೆಯವನಾದರೆ ಅವ ಅತ್ಯುತ್ತಮ ಸೃಷ್ಟಿ ಜಗತ್ತಿನಲ್ಲಿ, ಅವನಿಗಿಂತ ಶ್ರೇಷ್ಠವಾದದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಆದರೆ ಅವ ಕೆಟ್ಟು ಹೋದರೆ ಅವನ ಅತಿಯಾಸೆ, ದುರಾಸೆ, ಸ್ವಾರ್ಥ, ಕಾಮ, ಕ್ರೋಧ, ಮೋಹ, ಲೋಭ ಇತ್ಯಾದಿ ದುರ್ಗುಣಗಳು ಮನುಷ್ಯನನ್ನು ಇತ್ಯಾದಿ ದುರ್ಗುಣಗಳ ಗುಲಾಮನಾಗಿ ಬಿಟ್ರೆ ನೀವು ಸುಮ್ಮ ರದದ್ನಾಹು ಅಸ್ಫಲ ಸಾಫಿಲಿನ್, ನೀಚರಲ್ಲಿ ನೀವು ನೀಚರಾಗಿ ಬಿಡುತ್ತೀರಿ. ಎಷ್ಟರ ತನಕ ನೀಚರಂದರೆ ನೀವು ಪ್ರಾಣಿಗಳಾಗುವುದಲ್ಲ, ನೀವು ಪಿಶಾಚಿಗಳಾಗ್ತೀರಿ. ಈ ಕಾಲದ ಬಗ್ಗೆ ಹೇಳಲಾಗುವುದು ಪಿಶಾಚಿಗೆ ಕೆಲಸ ಇಲ್ಲದ ಕಾಲ ಅಂತ, ಪಿಶಾಚಿ ಜಾಬ್ಲೆಸ್ ಆಗಿರುವ ಕಾಲ ಅಂತ. ಯಾಕೆಂದರೆ ಪಿಶಾಚಿ ಮಾಡುವ ಎಲ್ಲ ಕೆಲಸಗಳನ್ನು ಮನುಷ್ಯ ಮಾಡ್ತಾ ಇದ್ದಾನೆ. ಪೈಶಾಚಿಕತೆಯ ಪ್ರತಿನಿಧಿಗಳಾಗ್ತಾ ಇದ್ದಾರೆ ಮನುಷ್ಯರು. ನಿಮ್ಮನ್ನು ಮನುಷ್ಯ ಕೆಟ್ಟು ಹೋದರೆ ಅವ ಪ್ರಾಣಿಯಾಗುವುದಲ್ಲ, ಅವ ಪಿಶಾಚಿಯಾಗ್ತಾನೆ. ಕಾಡಿನಲ್ಲಿ ಪ್ರಾಣಿಗಳು ಸಾಮೂಹಿಕ ಹತ್ಯಾಕಾಂಡ ನಡೆಸುವುದಿಲ್ಲಲ್ಲ, ಸೇಡಿನ ಕಾರಣಕ್ಕೆ, ಜನಾಂಗೀಯತೆಯ ಮಾನಸಿಕತೆಯಿಂದ
ಕಾಡಿನಲ್ಲಿ ಪ್ರಾಣಿಗಳು ಸಾಮೂಹಿಕ ಹತ್ಯೆ ನಡೆಸುವುದಿಲ್ಲ. ಒಂದು ಪ್ರಾಣಿಯನ್ನು ಕೊಲ್ಲುವುದು ಅದರ ಹೊಟ್ಟೆ ತುಂಬಿಸಲಿಕ್ಕೆ ಮಾತ್ರ, ಹಸಿವು ನೀಗಿಸಲಿಕ್ಕೆ ಮಾತ್ರ. ತನ್ನ ಹೊಟ್ಟೆ ತುಂಬಿದರೆ ಅದು ಯಾವ ಪ್ರಾಣಿಯನ್ನು ಕೊಲ್ಲುವುದಿಲ್ಲ. ಕಾಡಿನಲ್ಲಿ ಎಷ್ಟು ಕ್ರೂರ ಪ್ರಾಣಿಯಾದರೂ ತನ್ನ ಹೊಟ್ಟೆ ತುಂಬಿದ ಮೇಲೆ ಅದು ಇನ್ನೊಂದು ಪ್ರಾಣಿಯನ್ನು ಕೊಲ್ಲುವುದಿಲ್ಲ. ಕಾಡಿನಲ್ಲಿ ಪ್ರಾಣಿಗಳು ಸಾಮೂಹಿಕ ಹತ್ಯೆ ನಡೆಸುವುದಿಲ್ಲ. ಆದರೆ ಮನುಷ್ಯ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಮನುಷ್ಯರನ್ನು ಕೊಲ್ತಾನೆ, ಸೇಡು ತೀರಿಸುವುದಕ್ಕೆ, ಜನಾಂಗೀಯತೆಯ ಮಾನಸಿಕತೆಗೆ. ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಸಾಮೂಹಿಕ ಹತ್ಯಾಕಾಂಡ ನಡೆಸ್ತಾನೆ, ಲಕ್ಷಗಟ್ಟಲೆ ಮನುಷ್ಯರನ್ನು ಅವ ಕೊಲ್ತಾನೆ. ಈ ಕೆಲಸವನ್ನು ಪ್ರಾಣಿಗಳು ಮಾಡುವುದಿಲ್ಲಲ್ಲ. ಆದ್ದರಿಂದ ಮನುಷ್ಯ ಕೆಟ್ಟು ಹೋದರೆ ಅವನನ್ನು ಪ್ರಾಣಿ ಅಂತ ಹೇಳಬಾರದು. ಕಾಡಿನಲ್ಲಿ ಪ್ರಾಣಿಗಳು ಸಾಮೂಹಿಕ ಅತ್ಯಾಚಾರ ನಡೆಸಿ ಪ್ರಾಣಿಗಳನ್ನು ಕೊಂದು ಹಾಕುವುದು ಕಾಡಿನಲ್ಲಿ ನಡೆಯುವುದೇ ಇಲ್ಲ. 5-6 ಪ್ರಾಣಿಗಳು ಒಂದು ಹೆಣ್ಣು ಪ್ರಾಣಿಯ ಮೇಲೆ ರೇಪ್ ಮಾಡಿ ಆ ಪ್ರಾಣಿಯನ್ನು ಕೊಲ್ಲುವ ಒಂದು ಘಟನೆ ಕಾಡಿನಲ್ಲಿ ನಡೆಯುವುದೇ ಇಲ್ಲ. ಆದರೆ ನಾಡಿನಲ್ಲಿ ಮನುಷ್ಯ ಸಾಮೂಹಿಕ ಅತ್ಯಾಚಾರ, 4 ವಯಸ್ಸು ಪ್ರಾಯದ ಹೆಣ್ಣು ಮಗಳ ಮೇಲೆ, 70 ವರ್ಷ ಪ್ರಾಯದ ವೃದ್ಧೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿ ಕೊಲ್ಲುವುದು ಕಾಡಿನಲ್ಲಿ ಇಲ್ಲಿನ ತನಕ ಅಂತ ಘಟನೆ ನಡೀಲಿಲ್ಲಲ್ಲ. ಮನುಷ್ಯ ಮಾಡ್ತಾ ಇದ್ದಾನೆ. ಅತ್ಯಾಚಾರ ಮಾಡಿ ಕೊಂದು ಪೀಸ್ ಮಾಡಿ ಫ್ರಿಡ್ಜಿನಲ್ಲಿ ಇಡುವುದು. ಇದು ಪ್ರಾಣಿಗಳಿಗೆಲ್ಲ ನಡೆಸಕ್ಕೆ ಪ್ರಾಣಿಗಳಿಂದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಪೀಸ್ ಮಾಡಿ ಫ್ರಿಡ್ಜಿನಲ್ಲಿ ಇಡುವುದು. ಎಷ್ಟು ಕೆಟ್ಟವ ಮನುಷ್ಯ. ತನ್ನ ಪ್ರಿಯಕರನ ಜೊತೆಗೆ ಓಡಿ ಹೋಗುವುದಕ್ಕಾಗಿ ತನ್ನ ಸ್ವಂತ ಮಗುವನ್ನು ಕೊಲ್ಲುವ ಘಟನೆ ಕಾಡಿನಲ್ಲಿ ಎಂದೂ ನಡೆಯುವುದಿಲ್ಲ. ಯಾವ ಪ್ರಾಣಿಗಳು ಮಾಡುವುದಿಲ್ಲ. ಸ್ವಂತ ಮಗುವನ್ನು, ತಾನು ಜನ್ಮ ನೀಡಿದ ಮಗುವನ್ನು ಕೊಂದು ಹಾಕಿ ಇನ್ನೊಂದು ಪ್ರಾಣಿಯ ಜೊತೆ ಓಡಿ ಹೋಗುವ ಕೆಲಸ ಜಗತ್ತು ಕಾಡಿನಲ್ಲಿ ಯಾವ ಪ್ರಾಣಿಗಳು ಮಾಡುವುದಿಲ್ಲ. ಮನುಷ್ಯ ನಮ್ಮ ರಾಜ್ಯದಲ್ಲೇ, ನಮ್ಮ ಬೆಂಗಳೂರಿನಲ್ಲೇ ತನ್ನ ಪ್ರಿಯಕರನ ಜೊತೆಗೆ ಓಡಿ ಹೋಗುವುದಕ್ಕಾಗಿ ಒಬ್ಬ ಮಹಿಳೆ ತಾನು ಜನ್ಮ ನೀಡಿದ 4 ವರ್ಷದ ಮಗುವನ್ನು ಕೊಂದು ಬಿಡುತ್ತಾಳೆ. ಒಂದು ಉದಾಹರಣೆ ಅಲ್ಲ, 100 ಉದಾಹರಣೆಗಳಿವೆ ಈ ಸಮಾಜದಲ್ಲಿ. ಮನುಷ್ಯ ಕೆಟ್ಟು ಹೋದರೆ ಸುಮ್ಮರದನಾಹು ಅಸ್ಫಲ ಸಾಫಿಲೀನ್. ಮನುಷ್ಯ ಕೆಟ್ಟು ಹೋದರೆ ಅವ ನೀಚರಲ್ಲಿ ನೀಚನಾಗ್ತಾನೆ, ಅಧಮರಲ್ಲಿ ಅಧಮರಾಗ್ತಾನೆ. ಅವ ಪ್ರಾಣಿಯಾಗುವುದಲ್ಲ, ಅವ ಪಿಶಾಚಿಯಾಗ್ತಾನೆ. ಇನ್ನ ಶೈತ್ವಾನ ಲಕುಂ ಅದುವ್ವುನ್ ಮುಬೀನ್ ಅಂತ ಕುರಾನ್ ಹೇಳಿದೆ. ಪಿಶಾಚಿ ನಿಮ್ಮ ಪ್ರತ್ಯಕ್ಷ ಶತ್ರು. ಸಮಾಜದಲ್ಲಿ ಯಾರಿಗೂ ಶತ್ರುಗಳಲ್ಲ. ಮುಸ್ಲಿಮರು ಹಿಂದೂಗಳ ಶತ್ರುಗಳು ಅಲ್ಲ, ಹಿಂದೂಗಳು ಮುಸ್ಲಿಮರ ಶತ್ರುಗಳು ಅಲ್ಲ, ಈ ಮುಸ್ಲಿಮರು ಕ್ರೈಸ್ತರ ಶತ್ರುಗಳು ಅಲ್ಲ. ಯಾರಿಗೂ ಶತ್ರುಗಳಲ್ಲ. ನಮಗೆಲ್ಲ ಸಮಾನವಾದ ಒಂದು ಶತ್ರು ಇದೆ, ಅದು ಪಿಶಾಚಿ. ಇನ್ನ ಶೈತ್ವಾನ ಲಕುಂ ಅದುವ್ವುನ್ ಮುಬೀನ್. ಪಿಶಾಚಿ ನಿಮ್ಮ ಶತ್ರು. ಪಿಶಾಚಿ ನಿಮ್ಮನ್ನು ದಾರಿ ತಪ್ಪಿಸ್ತಾನೆ, ಪಿಶಾಚಿ ನಿಮ್ಮನ್ನು ಹಾಳು ಮಾಡುತ್ತಾನೆ. ಆದ್ದರಿಂದ ಪೈಶಾಚಿಕತೆಯ ವಿರುದ್ಧ ಹೋರಾಟ ನಡೆಸಬೇಕಾದದ್ದು ಪ್ರತಿಯೊಬ್ಬ ಧರ್ಮೀಯರ ಮೂಲಭೂತ ಕರ್ತವ್ಯ. ಅದು ಬಹಳ ದೊಡ್ಡ ಜವಾಬ್ದಾರಿ. ಅದು ಸಹೋದರರೇ, ಪವಿತ್ರ ಕುರಾನ್ ಹೇಳುವುದು ಸುಮ್ಮರದನಾಹು ಅಸ್ಫಲ ಸಾಫಿಲೀನ್. ಮನುಷ್ಯರನ್ನು ನಾವು ಅತ್ಯುತ್ತಮ ಪ್ರಕೃತಿಯಲ್ಲಿ ಸೃಷ್ಟಿಸಿದ್ದೇವೆ. ಅವರು ಒಳ್ಳೆಯವರಾದರೆ ಅವರಿಗಿಂತ ಶ್ರೇಷ್ಠರು ಯಾರೂ ಇರುವುದಿಲ್ಲ. ಆದರೆ ಅವರು ಕೆಟ್ಟು ಹೋದರೆ ಅಧಮರಲ್ಲಿ ಅಧಮರಾಗ್ತಾರೆ, ನೀಚರಲ್ಲಿ ನೀಚರಾಗ್ತಾರೆ ಅವರು. ಕುರ್ಆನ್ ಕಲಿಸಿಕೊಟ್ಟ ಬಹಳ ಮೂಲಭೂತವಾದ ಸಂದೇಶ ಮನುಷ್ಯ ಗೌರವಾರ್ಹ ಎಂಬುದು. ವಲಕದ್ ಕರ್ರಮ್ನಾ ಬನಿ ಆದಮ್ ವಹಮಲ್ನಾಹುಂ ಫಿಲ್ ಬರ್ರಿ ವಲ್ ಬಹ್ರ್ ವರಜಕ್ನಾಹುಂ ಮಿನತ್ ತಯ್ಯಿಬಾತಿ ವಫಲ್ಲಲ್ನಾಹುಂ ಅಲಾ ಕಸೀರಿನ್ ಮಿಮ್ಮನ್ ಖಲಕ್ನಾ ತಫ್ದೀಲಾ ಅಂತ ಹೇಳಿತ್ತು ಕುರ್ಆನ್. ನಾವು ಜಗತ್ತಿನ ಎಲ್ಲ ಮನುಷ್ಯರನ್ನು ಗೌರವಿಸಿದ್ದೇವೆ ಅಂತ ದೇವ ಹೇಳೋದು. ಎಲ್ಲ ಜಾತಿಯ, ಲಿಂಗದ ಯಾವ ವ್ಯತ್ಯಾಸವೂ ಇಲ್ಲದೆ, ಧರ್ಮದ ಯಾವ ವ್ಯತ್ಯಾಸವೂ ಇಲ್ಲದೆ, ವಲಕದ್ ಕರ್ರಮ್ನಾ ಬನಿ ಆದಮ್, ಮನುಷ್ಯರನ್ನು ನಾವು ಗೌರವಿಸಿದ್ದೇವೆ. ಆದ್ದರಿಂದ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಮನುಷ್ಯರನ್ನು ಗೌರವಿಸಬೇಕಾದದ್ದು ಅವನ ಧರ್ಮ, ಅವನ ಜಾತಿ, ಅವರ ಲಿಂಗ ಅದು ಯಾವುದೇ ಇರಲಿ. ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಮನುಷ್ಯರನ್ನು ಗೌರವಿಸಬೇಕಾದದ್ದು ನಿಮ್ಮ ಧಾರ್ಮಿಕ ಹೊಣೆಗಾರಿಕೆ ಎಂದು ಕುರ್ಆನ್ ಕಲಿಸಿಕೊಡುತ್ತದೆ. ಕುರ್ಆನ್ನ ಮೂಲ ಸಿದ್ಧಾಂತ ಲಾ ಇಲಾಹ ಇಲ್ಲಲ್ಲಾ ಎಂಬುದಾಗಿದೆ. ಯಾವ ಆರಾಧ್ಯರುಗಳು ಇಲ್ಲ, ನೀವು ಯಾರ ಗುಲಾಮರೂ ಅಲ್ಲ. ಲಾ ಇಲಾಹ, ನೀವು ಯಾರ ಗುಲಾಮರೂ ಅಲ್ಲ, ಯಾರ ದಾಸರೂ ಅಲ್ಲ ನೀವು. ಇಲ್ಲಲ್ಲ, ಒಬ್ಬ ದೇವನ ಹೊರತು ನಿಮ್ಮನ್ನು ಸೃಷ್ಟಿಸಿರುವ, ನಿಮ್ಮೆಲ್ಲರನ್ನೂ ಸೃಷ್ಟಿಸಿ ಪರಿಪಾಲಿಸುತ್ತಿರುವ,
ಜಗತ್ತಿಗೆ ಎಲ್ಲ ಧರ್ಮಗಳು ಪರಿಚಯಿಸಿಕೊಟ್ಟಿರುವ, ಬ್ರಹ್ಮಾಂಡವನ್ನು ಸೃಷ್ಟಿಸಿ ನಿಯಂತ್ರಿಸುತ್ತಿರುವ ಒಬ್ಬ ದೇವನ ಹೊರತು ನೀವು ಯಾರ ದಾಸರೂ ಅಲ್ಲ, ಯಾರ ಗುಲಾಮರೂ ಅಲ್ಲ. ಪವಿತ್ರ ಕುರ್ಆನ್ ಅತ್ಯಂತ ಮೂಲ ಆಶಯ ಅದು. ವಯಲೌ ಅನ್ಹುಂ ಮಿಸ್ರಹುಂ ವಲ್ ಅಗ್ಲಾಲ್ ಅಲ್ಲತಿ ಕಾನತ್ ಅಲೈಹಿಂ. ಪ್ರವಾದಿಗಳ ದೌತ್ಯ ಏನು ಅಂತ ಕುರ್ಆನ್ ವಿವರಿಸ್ತದೆ. ಈ ಜಗತ್ತಿನಲ್ಲಿ ಪ್ರವಾದಿಗಳು ಮಾಡಿದ ಕೆಲಸ ಮನುಷ್ಯರನ್ನು ಎಲ್ಲ ಬಂಧನಗಳಿಂದ ವಿಮೋಚನೆಗೊಳಿಸುವುದು, ಅವರ ಮೇಲೆ ಹೇರಲ್ಪಟ್ಟ ಎಲ್ಲ ಹೊರೆಗಳನ್ನು ಇಳಿಸುವುದು, ಹಾಗೆ ಎಲ್ಲ ದಾಸ್ಯತನಗಳಿಂದ, ಎಲ್ಲ ರೀತಿಯ ಬಂಧನಗಳಿಂದ, ಗುಲಾಮಗಿರಿಯಿಂದ ಮನುಷ್ಯರನ್ನು ವಿಮೋಚನೆಗೊಳಿಸಿ ನೀವೊಬ್ಬ ದೇವನ ದಾಸ ಮಾತ್ರ. ಒಬ್ಬ ದೇವನ ದಾಸರು ನೀವೆಲ್ಲರೂ ಎಲ್ಲ ಮನುಷ್ಯರು ಒಬ್ಬ ದೇವನ ದಾಸರು. ಇದು ನಿಮಗೆ ಗೌರವವನ್ನು ಕೊಡುವ ಸಂದೇಶ. ಇದು ಮನುಷ್ಯನಿಗೆ ಸ್ವಾತಂತ್ರ್ಯವನ್ನು, ಘನತೆಯನ್ನು ಕೊಡುವಂತಹ ಐಡಿಯಾಲಜಿ ಅದು. ಅದೇ ರೀತಿ ಕುರ್ಆನ್ ಕಲಿಸಿಕೊಟ್ಟಿತ್ತು ಮನುಷ್ಯರೆಲ್ಲರೂ ಸಮಾನರು ಅಂತ. ಈ ಜಗತ್ತಿನಲ್ಲಿ ಒಬ್ಬ ಶ್ರೇಷ್ಠ ಒಬ್ಬ ಕನಿಷ್ಠ ಅಂತ ಖಂಡಿತ ಇರಲೇಬಾರದು. ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರು ಸಮಾನರು. ಕುರ್ಆನ್ನ ಕರೆಯ ಅಯ್ಯುಹನ್ನಾಸ್ ಅಂತ, ಮನುಷ್ಯರೇ ಅಂತ ಕುರ್ಆನ್ ಕರೆಯುವುದು. ಇವತ್ತಿಗೂ ಆಧುನಿಕ ಜಗತ್ತಿನಲ್ಲಿ 21ನೇ ಶತಮಾನದಲ್ಲೂ ಜಗತ್ತಿಗೆ ಮನುಷ್ಯರೇ ಅಂತ ಹೇಳಲಿಕ್ಕೆ ಸಾಧ್ಯವೇ? ಖಂಡಿತ ಸಾಧ್ಯ ಇಲ್ಲ. 6ನೇ ಶತಮಾನದಲ್ಲಿ ಕುರ್ಆನ್ನ ಕರೆ ಮನುಷ್ಯರೇ ಅಂತ. ರಬ್ಬುಲ್ ಆಲಮೀನ್ ಅಂತ ದೇವನನ್ನು ಕುರ್ಆನ್ ಪರಿಚಯ ಮಾಡಿಕೊಟ್ಟಿರೋದು. ಜಾತಿ ನೋಡದೆ, ಧರ್ಮ ನೋಡದೆ, ದೇಶ ನೋಡದೆ, ಭಾಷೆ ನೋಡದೆ ಎಲ್ಲರನ್ನು ಸಂರಕ್ಷಿಸುವ ದೇವ, ಎಲ್ಲರನ್ನು ಕಾಪಾಡುವ ದೇವ ರಬ್ಬುಲ್ ಆಲಮೀನ್, ಸರ್ವಲೋಕಗಳ ಪ್ರಭು. ಯಾವ ಜಾತಿ ಧರ್ಮ ನೋಡದೆ ಅವ ನಿಮ್ಮನ್ನು ಕಾಪಾಡುತ್ತಾನೆ. ನಿಮ್ಮ ಜಾತಿ ಧರ್ಮ ಯಾವುದೂ ನೋಡದೆ ಅವ ನಿಮ್ಮನ್ನು ಸಂರಕ್ಷಿಸ್ತಾನೆ. ನೀವೆಲ್ಲರೂ ಸಮಾನರು. ಕುರ್ಆನ್ನಲ್ಲಿ ಪೈಶಾಚಿಕತೆಯ ಬ್ಯಾಕ್ಗ್ರೌಂಡ್ ಯಾವುದು ಅಂತ ಕಲಿಸಿಕೊಡಲಾಗಿದೆ. ಪೈಶಾಚಿಕತೆಯ ಬ್ಯಾಕ್ಗ್ರೌಂಡ್ ಕುರ್ಆನ್ ಹೇಳಿತ್ತು ಜನಾಂಗೀಯತೆ ಅಂತ. ಜನಾಂಗೀಯತೆ, ಅನ ಖೈರುಂ ಮಿನ್ಹು ಎಂಬ ಮಾನಸಿಕತೆ. ನಾನು ನಿಮಗಿಂತ ಶ್ರೇಷ್ಠ, ನಾನು ನಿನಗಿಂತ ಶ್ರೇಷ್ಠ, ನನ್ನ ಧರ್ಮ ನಿನ್ನ ಧರ್ಮಕ್ಕಿಂತ ಶ್ರೇಷ್ಠ, ನನ್ನ ಆರಾಧನಾಲಯ ನಿನ್ನ ಆರಾಧನಾಲಯಕ್ಕಿಂತ ಶ್ರೇಷ್ಠ. ಹೀಗೆ ಈ ನಾನು ಶ್ರೇಷ್ಠ ಎಂಬ ಜನಾಂಗೀಯತೆ ಅದು ಪೈಶಾಚಿಕತೆಯ ಅಡಿಪಾಯ ಅಂತ ಕುರ್ಆನ್ ಹೇಳಿತ್ತು. ಅದು ಪೈಶಾಚಿಕತೆಯ ಬ್ಯಾಕ್ಗ್ರೌಂಡ್. ಅದು ಜಗತ್ತಿನಲ್ಲಿ ಇವತ್ತು ಕೂಡ ಯಾವುದೆಲ್ಲ ಅನ್ಯಾಯ, ಅಕ್ರಮ, ರಕ್ತಪಾತ, ಯುದ್ಧ ಇದೆಲ್ಲ ನಡೆಯುತ್ತಿದೆ ಎಂದಾದರೆ ಅದಕ್ಕೆ ಕಾರಣ ಜನಾಂಗೀಯತೆ. ಅನ ಖೈರುಂ ಮಿನ್ಹು, ನಿನಗಿಂತ ನಾನು ಶ್ರೇಷ್ಠ, ನಿನಗಿಂತ ನಾನು ಶ್ರೇಷ್ಠ. ನಿನ್ನ ಜೀವಕ್ಕೆ ಇರುವ ಬೆಲೆ ನನ್ನ ಜೀವಕ್ಕೆ ಇರುವ ಬೆಲೆ ನಿನ್ನ ಜೀವಕ್ಕೂ ಇದೆ ಎನ್ನುವುದನ್ನು ಒಪ್ಪಿಕೊಳ್ಳಿಕ್ಕೆ ಜಗತ್ತಿಗೆ ಇವತ್ತಿಗೂ ಸಾಧ್ಯ ಇಲ್ಲ. ಕಪ್ಪು ಚರ್ಮದವನ ಜೀವಕ್ಕೆ ಎಷ್ಟು ಬೆಲೆ ಇದೆಯೋ ಬಿಳಿ ಚರ್ಮದವನ ಜೀವಕ್ಕೂ ಅದೇ ಬೆಲೆ ಇರುವುದು ಎಂಬ ಸತ್ಯವನ್ನು ಒಪ್ಪಿಕೊಳ್ಳಿಕ್ಕೆ ಜಗತ್ತಿಗೆ ಇವತ್ತಿಗೂ ಸಾಧ್ಯವೇ? ಅಮೆರಿಕಾದವನ, ಬ್ರಿಟನ್ನವನ ಜೀವಕ್ಕೆ ಎಷ್ಟು ಬೆಲೆ ಇದೆಯೋ ಆಫ್ರಿಕಾದವನ ಜೀವಕ್ಕೂ ಅದೇ ಬೆಲೆ ಇದೆ ಎಂಬುದನ್ನು ಒಪ್ಪಿಕೊಳ್ಳಿಕ್ಕೆ ಸಹೋದರರ ಜಗತ್ತಿಗೆ ಇವತ್ತಿಗೂ ಸಾಧ್ಯವೇ? ಒಬ್ಬ ಕಾರ್ಪೊರೇಟ್ ಮಾಲೀಕನ ಜೀವಕ್ಕೆ ಎಷ್ಟು ಬೆಲೆ ಇದೆಯೋ ಒಬ್ಬ ಕೂಲಿ ಕಾರ್ಮಿಕನ ಜೀವಕ್ಕೂ ಅದೇ ಬೆಲೆ ಇದೆ ಎಂಬುದನ್ನು ಒಪ್ಪಿಕೊಳ್ಳಿಕ್ಕೆ 21ನೇ ಶತಮಾನದಲ್ಲೂ ಮನುಷ್ಯನಿಗೆ ಸಾಧ್ಯವೇ? ಖಂಡಿತ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಇವತ್ತಿಗೂ ಜಗತ್ತಿನಲ್ಲಿರುವುದು ಜನಾಂಗೀಯತೆ. ಇಸ್ರೇಲ್ನವರ ಜೀವಕ್ಕೆ ಎಷ್ಟು ಬೆಲೆ ಇದೆಯೋ ಅಷ್ಟೇ ಜೀವ ಫೆಲಸ್ತೀನಿಗಳ ಜೀವಕ್ಕೂ ಇದೆ ಎಂಬುದನ್ನು ಒಪ್ಪಿಕೊಳ್ಳಿಕ್ಕೆ ಖಂಡಿತ ಈ ಜಗತ್ತಿಗೆ ಸಾಧ್ಯ ಇಲ್ಲ, ಆಗ್ತಾ ಇಲ್ಲ. ಯಾಕೆಂದರೆ ಮನುಷ್ಯನ ಜನಾಂಗೀಯತೆಯ ಮಾನಸಿಕತೆ. ಅನ ಖೈರುಂ ಮಿನ್ಹು, ನಿನಗಿಂತ ನಾನು ಶ್ರೇಷ್ಠ, ನಿನಗಿಂತ ನಾನು ಪವಿತ್ರ. ಈ ಜನಾಂಗೀಯತೆ ಮನುಷ್ಯನನ್ನು ಹಾಳು ಮಾಡುತ್ತದೆ. ಈ ಜನಾಂಗೀಯತೆ ಎಲ್ಲ ಸಮಸ್ಯೆಗಳ ಕಾರಣ, ಪೈಶಾಚಿಕತೆಯ ಅಡಿಪಾಯ ಅಂತ ಕುರ್ಆನ್ ಪರಿಚಯಿಸಿದ್ದದೊಂದು. ಆದ್ದರಿಂದಲೇ ಕುರ್ಆನ್ ಕಲಿಸಿಕೊಟ್ಟಿತ್ತು ಅನ್ನಾಸು ಸವಾಸಿಯುನ್ ಕ ಅಶ್ನಾನಿಲ್ ಮುಷ್ತ್. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಎಲ್ಲ ಮನುಷ್ಯರು ಬಾಚಣಿಗೆಯ ಹಲ್ಲುಗಳಂತೆ ಸಮಾನರು ಅಂತ. ಬಾಚಣಿಗೆಯ ಹಲ್ಲಿನಲ್ಲಿ ಒಂದು ಶ್ರೇಷ್ಠ ಒಂದು ಕನಿಷ್ಠ ಅಂತ ಇಲ್ಲಲ್ಲ. ನೀವು ತಲೆ ಬಾಚುವ ಬಾಚಣಿಗೆಯಲ್ಲಿ ಬಾಚಣಿಗೆಯ ಹಲ್ಲುಗಳಂತೆ ನೀವೆಲ್ಲರೂ ಸಮಾನರು. ಕುಲ್ಲುಕುಂ ಮಿನ್ ಆದಮ್ ವ ಆದಮು ಮಿನ್ ತುರಾಬ್. ನೀವೆಲ್ಲರೂ ಒಬ್ಬ ತಂದೆ ಮತ್ತು ತಾಯಿಯ ಮಕ್ಕಳು. ನಿಮ್ಮೆಲ್ಲರ ತಂದೆ ಆಡಮ್, ಈವ್, ಹವ್ವ. ನಿಮ್ಮೆಲ್ಲರ ಇಡೀ ಮಾನವ ಕುಲದ ತಂದೆ ಒಬ್ಬ ಮತ್ತು ತಾಯಿ ಓರ್ವರು. ಆದ್ದರಿಂದ ನೀವೆಲ್ಲರೂ ಸಮಾನರು. ನಿಮ್ಮಲ್ಲಿ ಒಬ್ಬ ಶ್ರೇಷ್ಠ ಒಬ್ಬ ಕನಿಷ್ಠ ಅಂತ ಖಂಡಿತ ಇಲ್ಲ. ಕುಲ್ಲುಕುಂ ಮಿನ್ ಆದಮ್ ವ ಆದಮು ಮಿನ್ ತುರಾಬ್. ಕತ್ತರ್ನಲ್ಲಿ
ಒಂದು ಫುಟ್ಬಾಲ್ ವಿಶ್ವಕಪ್ ಫುಟ್ಬಾಲ್ ನಡೆದಿತ್ತು 1 ವರ್ಷ ಮುಂಚೆ. ಜಗತ್ತಿನ ಸುಮಾರು 400 ಕೋಟಿಗಿಂತ ಹೆಚ್ಚು ಜನರು ವೀಕ್ಷಿಸಿರುವಂತಹ ಫುಟ್ಬಾಲ್ ಟೂರ್ನಮೆಂಟ್ ಅದು. ಅಂದರೆ ಜಗತ್ತಿನಲ್ಲಿ ಅತ್ಯಂತ ಜನಪ್ರಿಯತೆ ಇರುವ ಆಟ ಫುಟ್ಬಾಲ್. ಕತ್ತರ್ನ ಫುಟ್ಬಾಲ್ ಟೂರ್ನಮೆಂಟಿನ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟರು. ಮಾರ್ಗನ್ ಫ್ರೀಮ್ಯಾನ್ ಎಂಬ ಅಮೆರಿಕಾದ ಖ್ಯಾತ ನಟ, ಆಸ್ಕರ್ ವಿಜೇತ ನಟ, ಖ್ಯಾತ ನಿರ್ದೇಶಕ ಮಾರ್ಗನ್ ಫ್ರೀಮ್ಯಾನ್ ಮತ್ತು ಗಾನಿಮುಲ್ ಮುಫ್ತಾಹ್ ಎಂಬ ಕತರ್ನ ಫುಟ್ಬಾಲ್ನ ರಾಯಭಾರಿ, 2.5 ಫೀಟ್ ಮಾತ್ರ ಉದ್ದ ಇರುವ ಕತರ್ನ ಬಹಳ ದೊಡ್ಡ ಬಿಸ್ನೆಸ್ ಮ್ಯಾನ್, ಫುಟ್ಬಾಲ್ನ ರಾಯಭಾರಿಯಾಗಿದ್ದರು ಅವರು. ಅವರ ಮಧ್ಯೆ ಒಂದು ಸಂಭಾಷಣೆ ನಡೆಯುತ್ತದೆ ಫುಟ್ಬಾಲ್ ಗ್ರೌಂಡಿನ ಉದ್ಘಾಟನಾ ಸಮಾರಂಭದಲ್ಲಿ. ಮಾರ್ಗನ್ ಫ್ರೀಮ್ಯಾನ್ ಗಾನಿಮುಲ್ ಮುಫ್ತಾಹರೊಂದಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಜಗತ್ತಿನಲ್ಲಿ ಹಲವಾರು ಭಾಷೆಗಳು, ಹಲವಾರು ಸಂಪ್ರದಾಯಗಳು, ಹಲವಾರು ಆಚಾರ ವಿಚಾರಗಳು, ಹಲವಾರು ಭಾಷೆಗಳು, ಹೀಗೆ ಭಿನ್ನ ಭಿನ್ನವಾಗಿರುವ ಮಾನವ ಕುಲವನ್ನು ಒಂದುಗೂಡಿಸಲಿಕ್ಕೆ ಸರಳವಾದ ದಾರಿ ಯಾವುದು ಎಂಬ ಪ್ರಶ್ನೆ. ಭಿನ್ನ ಭಿನ್ನವಾಗಿರುವ ಮಾನವ ಕುಲವನ್ನು ಒಂದುಗೂಡಿಸಲಿಕ್ಕೆ ಸರಳವಾದ ಮಾರ್ಗ ಯಾವುದು ಎಂಬ ಪ್ರಶ್ನೆ ಕತರ್ನ ಫುಟ್ಬಾಲ್ ಗ್ರೌಂಡಿನ ಉದ್ಘಾಟನಾ ಸಮಾರಂಭದಲ್ಲಿ ಮೊಳಗುತ್ತದೆ. ಅದಕ್ಕೆ ಗಾನಿಮುಲ್ ಮುಫ್ತಾಹ್ ಕೊಡುವ ಒಂದು ಉತ್ತರ ಇದೆ, ಜಗತ್ತಿಗೆ ಕೊಟ್ಟ ಸಂದೇಶ ಅವರು. ಯಾ ಅಯ್ಯುಹನ್ನಾಸ್, ಕುರ್ಆನ್ನ ಒಂದು ಸೂಕ್ತವನ್ನು ಓದಿ ಹೇಳ್ತಾರೆ ಅವರು. ಯಾ ಅಯ್ಯುಹನ್ನಾಸ್ ಇನ್ನಾ ಖಲಕ್ನಾಕುಂ ಮಿನ್ ذಕರಿನ್ ವ ಉನ್ಸಾ ವಜಅಲ್ನಾಕುಂ ಶೂಬನ್ ವ ಕಬಾಯಿಲ ಲಿತಅರಫು ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ. ಜಗತ್ತಿನ ಎಲ್ಲ ಮನುಷ್ಯರನ್ನು ಒಂದುಗೂಡಿಸಲಿಕ್ಕೆ ಇರುವ ಸರಳವಾದ ಸೂತ್ರ. ಮನುಷ್ಯರೇ, ನಿಮ್ಮೆಲ್ಲರನ್ನು ಒಬ್ಬ ಪುರುಷ ಮತ್ತು ಒಬ್ಬ ಸ್ತ್ರೀಯಿಂದ ಸೃಷ್ಟಿಸಲಾಗಿದೆ. ಜಗತ್ತಿನ ಎಲ್ಲ ಮನುಷ್ಯರನ್ನು, ಎಲ್ಲ ದೇಶಗಳ, ಎಲ್ಲ ಪ್ರಾಂತ್ಯಗಳ, ಎಲ್ಲ ಜನಾಂಗಗಳ, ಎಲ್ಲ ಧರ್ಮಗಳ ಎಲ್ಲ ಮನುಷ್ಯರನ್ನು ಮಿನ್ ذಕರಿನ್ ವ ಉನ್ಸಾ, ಒಬ್ಬ ತಂದೆ ಮತ್ತು ಒಬ್ಬ ತಾಯಿಯಿಂದ ನೀವು ಸೃಷ್ಟಿಸಲ್ಪಟ್ಟವರು. ವಜಅಲ್ನಾಕುಂ ಶೂಬನ್ ವ ಕಬಾಯಿಲ ಲಿತಅರಫು, ನಿಮ್ಮನ್ನು ಗೋತ್ರಗಳನ್ನಾಗಿ ನಾವು ಮಾಡಿದ್ದೇವೆ. ಬೇರೆ ಬೇರೆ ಚರ್ಮದ ಬಣ್ಣ ಬೇರೆ ಇರಬಹುದು, ಬೇರೆ ಬೇರೆ ಗೋತ್ರಗಳಿರ್ಬೋದು. ಇದರಲ್ಲಿ ತಾರಫು, ನೀವು ಪರಸ್ಪರ ಪರಿಚಯ ಪಟ್ಟುಕೊಳ್ಳಲಿಕ್ಕಾಗಿ, ಪರಸ್ಪರ ಪರಿಚಯಗೊಳ್ಳಲಿಕ್ಕಾಗಿ ಮಾತ್ರ. ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ, ದೇವನ ಬಳಿ ಶ್ರೇಷ್ಠತೆ ಇರುವುದು ನಿಮ್ಮಲ್ಲಿ ಯಾರು ದೇವಭಯ ಮತ್ತು ಸಚ್ಚಾರಿತ್ರ್ಯವಂತರಿದ್ದಾರೋ ಅವರು ಮಾತ್ರ ದೇವನ ಬಳಿ ಶ್ರೇಷ್ಠರು. ಈ ಸತ್ಯವನ್ನು ನೀವು ಒಪ್ಪಿಕೊಳ್ಳುವುದಾದರೆ, ನಾವೆಲ್ಲ ಒಬ್ಬ ದೇವನ ಸೃಷ್ಟಿಗಳು ಎಂಬ ಸತ್ಯವನ್ನು ನಿಮಗೆ ಒಪ್ಪಿಕೊಳ್ಳಲು ಸಾಧ್ಯ ಇದೆ ಎಂದಾದರೆ, ಎಲ್ಲ ಧರ್ಮದ ಮನುಷ್ಯರನ್ನು ಒಬ್ಬ ದೇವ ಸೃಷ್ಟಿಸಿದ್ದಾನೆ ಎಂಬ ವಾಸ್ತವಿಕತೆಯನ್ನು ನೀವು ಒಪ್ಪಿಕೊಳ್ಳಲು ಸಿದ್ಧರಿರುವುದಾದರೆ, ನಿಮ್ಮ ಮಧ್ಯೆ ಎಷ್ಟು ಭಿನ್ನತೆಗಳಿದ್ದರೂ, ಯಾವುದೆಲ್ಲ ವೈವಿಧ್ಯತೆಗಳಿದ್ದರೂ, ಮನುಷ್ಯರನ್ನು ಒಟ್ಟುಗೂಡಿಸಲಿಕ್ಕೆ ಇರುವ ಅತ್ಯಂತ ಸರಳವಾದ ಸೂತ್ರ, ಎಲ್ಲರನ್ನು ಒಬ್ಬ ದೇವ ಸೃಷ್ಟಿಸಿದ್ದಾನೆ. ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ದೇವನೇ ಈ ಜಗತ್ತಿನ ಎಲ್ಲ ಮನುಷ್ಯರನ್ನು ಸೃಷ್ಟಿಸಿದ್ದಾನೆ. ಎಲ್ಲರ ತಂದೆ ಒಬ್ಬನೇ, ಎಲ್ಲರ ತಾಯಿ ಒಬ್ಬಳೇ ಎಂಬ ಸತ್ಯ ನಿಮಗೆ ಅರಿವಾದರೆ, ಬಹಳ ಸರಳವಾದ ಸತ್ಯವನ್ನು ನೀವು ಅರ್ಥ ಮಾಡಿಕೊಂಡ್ರೆ, ನಿಮ್ಮ ಮಧ್ಯೆ ಸಮಸ್ಯೆಗಳು ಖಂಡಿತ ಇರುವುದಿಲ್ಲ, ನಿಮ್ಮ ಮಧ್ಯೆ ಗೊಂದಲಗಳಿರುವುದಿಲ್ಲಲ್ಲ. ಆದ್ದರಿಂದಲೇ ಆ ಶ್ರೇಷ್ಠವಾದ ಒಂದು ಸಂದೇಶವನ್ನು ಜಗತ್ತಿಗೆ ಆ ಗ್ರೌಂಡಿನಲ್ಲಿ ಕೊಡಲಾಗುತ್ತೆ. ಪವಿತ್ರ ಕುರ್ಆನ್ ಕಲಿಸಿಕೊಟ್ಟಿರುವ ಸಂದೇಶ ಅದು. ಸಹೋದರರೇ, ಮನುಷ್ಯ ಅತ್ಯುತ್ತಮ ಪ್ರಕೃತಿಯಲ್ಲಿ ನಿಮ್ಮನ್ನು ಸೃಷ್ಟಿಸಲಾಗಿದೆ ಎಂದು ಹೇಳುವಾಗ ಅವ ಅತ್ಯುತ್ತಮನಾಗಿ ಬದುಕಲೇಬೇಕಾಗುತ್ತದೆ. ಮನುಷ್ಯನ ಗೌರವ ಇರುವುದು ವ್ಯಾಲ್ಯೂಸ್ಗಳಲ್ಲಿ. ವ್ಯಾಲ್ಯೂಸ್ಗಳಿದ್ದರೆ ಮಾತ್ರ ಮನುಷ್ಯನಿಗೆ ಗೌರವ ಇರುತ್ತದೆ. ನಿಮ್ಮ ಬದುಕಿಗೆ ವ್ಯಾಲ್ಯೂಸ್ಗಳಿಲ್ಲ ಎಂದಾದರೆ ಬದುಕಿನಲ್ಲಿ ಯಾವ ಗೌರವವೂ ನಿಮಗೆ ಇರುವುದಿಲ್ಲ. ವ್ಯಾಲ್ಯೂಸ್ಗಳಿಲ್ಲದ ಸಮಾಜ ನಮ್ಮದು. ಮೈ ಬಾಡಿ ಮೈ ಚಾಯ್ಸ್ ಅಂತ ಕಲ್ಚರಲ್ ಲಿಬರಲಿಸಮ್ ವ್ಯಾಪಕ ಆಗ್ತಾ ಇದೆ ಸಮಾಜದಲ್ಲಿ. ಮೈ ಬಾಡಿ ಮೈ ಚಾಯ್ಸ್, ನನ್ನ ಶರೀರ ನನ್ನ ಆಯ್ಕೆ, ನಾನು ಏನು ಮಾಡ್ಬೋದು, ಏನು ಮಾಡಿದ್ರು ನೀವು ಪ್ರಶ್ನಿಸುವಂತಿಲ್ಲ, ಏನು ಬೇಕಾದರೂ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು. ನೀವು ಮೊನ್ನೆ ನ್ಯೂ ಇಯರ್ ಸೆಲೆಬ್ರೇಷನ್ ಆಯ್ತಲ್ಲ ನೋಡಿ, ನೀವು ನ್ಯೂ ಇಯರ್ ಸೆಲೆಬ್ರೇಷನ್ 2024ಕ್ಕೆ ವಿದಾಯ ಹೇಳಿ 2025 ಸ್ವಾಗತಿಸಿದೆ. ಹೇಗೆ? ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಒಂದು ದಿವಸ 800 ಕೋಟಿ ರೂಪಾಯಿಯ ಮದ್ಯ ಮಾರಾಟ ಆಯಿತು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಲಿಕ್ಕೆ.
800 ಕೋಟಿ ರೂಪಾಯಿಯ ಮದ್ಯ ಒಂದು ದಿವಸ ಮಾರಾಟ ಆಗೋದು. ನೀವು ನೋಡಿದ್ದೀರಲ್ಲ ಪತ್ರಿಕೆಯಲ್ಲಿ, ಯುವಕರು ಯುವತಿಯರು ವಿದ್ಯಾವಂತರು ಕುಡಿದು ತೂರಾಡಿ, ಮೈ ಮೇಲೆ ಬಟ್ಟೆ ಇಲ್ಲ, ಎಚ್ಚರ ಇಲ್ಲ ಅವರಿಗೆ, ಯಾರಲ್ಲ ಯಾರ್ಯಾರೋ ಮೈ ಮೇಲೆ. ಇದನ್ನು ನಮ್ಮ ಮಾಧ್ಯಮಗಳು ಹೇಗೆ ವರ್ಣಿಸುವುದು? ಬಹಳ ಸಂಭ್ರಮದಿಂದ ವರ್ಣಿಸುವುದು ಇದನ್ನಲ್ಲ. ಇದು ಕೆಟ್ಟ ಕೆಲಸ, ಇದು ಪಾಪ, ಇದು ಅಪರಾಧ, ಇದು ನಡೀಬಾರದು ಎಂಬ ರೀತಿಯಲ್ಲಿ ಅಲ್ಲ ನಿಮ್ಮ ಮಾಧ್ಯಮಗಳು ಇದನ್ನು ಚರ್ಚೆ ಮಾಡುವುದು. ಇದೇನೋ ಒಂದು ಆಧುನಿಕತೆ ಎಂಬ ರೀತಿಯಲ್ಲಿ, ಇದು ನಡೆಯಲೇಬೇಕಾದ ಕ್ರಮ ಎಂಬ ರೀತಿಯಲ್ಲಿ, ಅಥವಾ ಇದೆಲ್ಲ ಸಾಮಾನ್ಯ ಎಂಬ ರೀತಿಯಲ್ಲಿ ಸಮಾಜ ಅದನ್ನು ಅರ್ಥ ಮಾಡುವುದು, ಮಾಧ್ಯಮಗಳದರ ಬಗ್ಗೆ ವರದಿ ಮಾಡುವುದು, ಸಮಾಜ ತಿಳಿಯುವುದು ಎಲ್ಲ ಹೀಗೆ. ಅಂದರೆ ನಿಮಗೆ ಏನೂ ಆಗ್ಬೋದು ನೀವು ಮೈ ಬಾಡಿ ಮೈ ಚಾಯ್ಸ್ ಅಂತ, ನನ್ನ ಶರೀರ ನನ್ನ ಆಯ್ಕೆ. ಮನುಷ್ಯ ಬೆಳೆದ ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ವಿಜ್ಞಾನ ತಂತ್ರಜ್ಞಾನ ಇನ್ಫ್ರಾಸ್ಟ್ರಕ್ಚರ್ ಎಲ್ಲೋ ಬೆಳೆದಿದೆ. ಆದರೆ ನಾವು ಅಡ್ವಾನ್ಸ್ಡ್ ಆಗಿ ಅಪರಾಧ ಮಾಡ್ತಾ ಇದ್ದೇವೆ. ಮೊದಲೆಲ್ಲ ಮದ್ಯದ ಅಂಗಡಿಗಳಿದ್ದದ್ದು ಎಲ್ಲೋ ಮೂಲೆಯಲ್ಲಿ ಕತ್ತಲಿರುವ ಪ್ರದೇಶದಲ್ಲಿ. ಅಂದರೆ ಮದ್ಯಪಾನ ಮಾಡುವವನಿಗೂ ಒಂದು ಸಣ್ಣ ನೈತಿಕತೆ ಇತ್ತು, ಬೇರೆಯವರಿಗೆ ಗೊತ್ತಾಗಬಾರ್ದು ಅಂತ. ಅದರಿಂದ ಅದೆಲ್ಲೋ ಒಂದು ಕತ್ತಲ ಜಾಗದಲ್ಲಿದ್ದದ್ದು ಮದ್ಯದ ಅಂಗಡಿಗಳು, ಶರಾಬು ಅಂಗಡಿ ಅಂತ ಎಲ್ಲೋ ಕತ್ತಲಿರುವ ಮೂಲೆಯಲ್ಲಿದ್ದದ್ದು ಮೊದಲೆಲ್ಲ. ಈಗ ಹಂಪನಕಟ್ಟೆಯಲ್ಲೇ ಸೂಪರ್ ಮಾರ್ಕೆಟ್ ಇರುವುದು, ಮದ್ಯದ ಅಂಗಡಿ ಹಂಪನಕಟ್ಟೆಯಲ್ಲೇ, ತೊಕ್ಕೊಟ್ಟು ಜಂಕ್ಷನ್ನಲ್ಲೇ ಇರುವುದು. ಅಲ್ಲಿ ಹೋಗಿ ಯಾವ ನಾಚಿಕೆಯೂ ಇಲ್ಲದೆ ನಿರ್ಲಜ್ಜೆಯಿಂದ ಯುವಕರು ಯುವತಿಯರು ಸಾಲಾಗಿ ನಿಲ್ಲುವುದು, ಮದ್ಯ ಸೇದುವುದು. ಅಂದರೆ ನೀವು ಬೆಳೆದಂತೆ ಅಡ್ವಾನ್ಸ್ಡ್ ಆಗಿ ನೀವು ಅಪರಾಧ ಮಾಡುವುದು. ಮೊದಲೆಲ್ಲ ಕಳ್ಳತನ ಮಾಡಬೇಕಾದರೆ ಪಾಪ ಈ ಕಳ್ಳ 1 ಗಂಟೆ ರಾತ್ರಿಯ ತನಕ ನಿದ್ದೆಗೆಟ್ಟು 2 ಗಂಟೆಗೆ ಮನೆಗೆ ಹೋಗಿ ಬೀಗ ಮುರಿದು ಕಳ್ಳತನ ಮಾಡ್ತಾ ಇದ್ದದ್ದು. ಈಗ ಯಾರೋ ನಿಮಗೆ ಫೋನ್ ಮಾಡಿ OTP ಕೇಳ್ತಾರೆ, ನೀವು OTP ಕೊಟ್ಟರೆ ನಿಮ್ಮ ದುಡ್ಡೆಲ್ಲ ಕಲಾಸ್, ನಿಮ್ಮ ಬ್ಯಾಂಕಿನಲ್ಲಿ ಎಷ್ಟು ದುಡ್ಡಿದ್ರು ಕಲಾಸ್. ಅಡ್ವಾನ್ಸ್ಡ್ ಕಳ್ಳರು ನೋಡ್ತಾ ಇದ್ದೇವಲ್ಲ ಯಾವುದೆಲ್ಲ ರೀತಿಯಲ್ಲಿ ನಡೀತಾ ಇದೆ ಅಂತ. ಅಂದರೆ ಮನುಷ್ಯ ಬೆಳೆದಂತೆ, ನೀವು ಹೆಚ್ಚು ಹೆಚ್ಚು ತಿಳುವಳಿಕೆ ಗಳಿಸಿಕೊಂಡಂತೆ ನೀವೆಲ್ಲ ಅಡ್ವಾನ್ಸ್ಡ್ ಅಪರಾಧಿಗಳು. ಸಹೋದರ ವ್ಯಾಲ್ಯೂಸ್ಗಳಿಲ್ಲದ ಬದುಕು, ಆ ಬದುಕು, ಅದಕ್ಕೆ ಗೌರವ ಎಂಬುದು ಇರಲಿಕ್ಕೆ ಸಾಧ್ಯವೇ ಇಲ್ಲ, ಅದಕ್ಕೆ ಘನತೆ ಎಂಬುದು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇಸ್ಲಾಮಿನಲ್ಲಿ ನಮಾಜ್ ಮಾಡುವುದು ಕಡ್ಡಾಯ, 5 ಸಲದ ನಮಾಜ್ ಮಾಡಲೇಬೇಕು ಅಂತ ಕುರ್ಆನ್ನ ಕಟ್ಟುನಿಟ್ಟಾದ ಆದೇಶ. ರಂಜಾನ್ ತಿಂಗಳಲ್ಲಿ 1 ತಿಂಗಳು ಉಪವಾಸ ಆಚರಿಸಲೇಬೇಕು, ಕಟ್ಟುನಿಟ್ಟಾದ ಆದೇಶ. ಆದರೆ ನಮಾಜ್ ಮಾಡಲಿಕ್ಕೆ, ಒಬ್ಬನಿಗೆ ನಿಂತುಕೊಂಡು ನಮಾಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂದಾದರೆ ಕುಳಿತುಕೊಂಡು ಮಾಡಿ, ಪರ್ಮಿಷನ್ ಇದೆ, ಕುಳಿತುಕೊಂಡು ನಿಮಗೆ ಸಾಧ್ಯ ಆಗುವುದಿಲ್ಲ ಎಂದಾದರೆ ಮಲಗಿಕೊಂಡು ನಮಾಜ್ ಮಾಡಿ ಅಂತ ಪರ್ಮಿಷನ್ ಕೊಡಲಾಗಿದೆ. ಇನ್ನು ಉಪವಾಸ ನಿಮಗೆ ಆಚರಿಸಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಆರೋಗ್ಯ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಎಂದಾದರೆ ಬೇಡ, ಉಪವಾಸ ಆಚರಿಸುವುದು ಬೇಡ ಅಂತ ಹೇಳಲಾಗಿದೆ. ಹಜ್ಜಿಗೆ ಹೋಗಬೇಕಾದದ್ದು ನಿಮ್ಮ ಕೈಯಲ್ಲಿ ದುಡ್ಡಿದೆ, ಆರೋಗ್ಯ ಇದ್ರೆ ಮಾತ್ರ ಹೋದರೆ ಸಾಕು ಹಜ್ಜಿಗೆ. ಎಲ್ಲ ಆರಾಧನೆಗಳಲ್ಲೂ ಕನ್ಸೆಷನ್ ಇದೆ, ಆದರೆ ಸುಳ್ಳು ಹೇಳಲಿಕ್ಕೆ ನಿಮಗೆ ಕನ್ಸೆಷನ್ ಕೊಡಲೇ ಇಲ್ಲ, ಸುಳ್ಳು ಹೇಳುವುದಕ್ಕೆ ನಿಮಗೆ ಪರ್ಮಿಷನೇ ಇಲ್ಲ. ನಮಾಜ್ ಬೇಕಾದರೆ ನಿಂತುಕೊಂಡು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಕುಳಿತುಕೊಂಡು ಮಾಡಿ. ಅದೇ ಕುರ್ಆನ್ನಲ್ಲಿ ಬದುಕಿನ ಕೊನೆಯ ಕ್ಷಣದ ತನಕ ಸುಳ್ಳು ಹೇಳುವುದಕ್ಕೆ ನಿಮಗೆ ಅನುಮತಿ ಕೊಡಲಾಗಿಲ್ಲ, ಬದುಕಿನ ಕೊನೆಯ ಕ್ಷಣದ ತನಕ ವಂಚನೆ ಮಾಡಲಿಕ್ಕೆ ನಿಮಗೆ ಅನುಮತಿ ಕೊಡಲಾಗಿಲ್ಲ, ಬದುಕಿನ ಕೊನೆಯ ಕ್ಷಣದ ತನಕ ಮೋಸ ಮಾಡಲಿಕ್ಕೆ ನಿಮಗೆ ಪರ್ಮಿಷನ್ ಕೊಡಲಾಗಿಲ್ಲ. ನಿಷಿದ್ಧ ಅದು. ಸಹೋದರರೇ, ವ್ಯಾಲ್ಯೂಸ್ಗಳು ಕುರ್ಆನ್ ಕಲಿಸಿಕೊಟ್ಟ ಬಹಳ ದೊಡ್ಡ ಪಾಠ. ಪ್ರೀತಿ, ಸಹಾನುಭೂತಿ. ಈಗದ ಯುವ ಜನಾಂಗಕ್ಕೆಲ್ಲ ಅವರು ಹಳೆಯದನ್ನೆಲ್ಲ ವಿರೋಧಿಸ್ತಾ ಇದ್ದಾರೆ, ಹಳೆಯದೆಲ್ಲ ಓಲ್ಡ್ ಅಂತ. ಹಳೆಯದನ್ನೆಲ್ಲ ವಿರೋಧಿಸುವಾಗ ಕೆಲವು ಕಾನ್ಸ್ಟೆಂಟ್ ವ್ಯಾಲ್ಯೂಸ್ಗಳಂತ ಇದೆ, ಕಾನ್ಸ್ಟೆಂಟ್ ವ್ಯಾಲ್ಯೂಸ್. ಅದೆಂದೂ ಬದಲಾಗಬಾರದು. ಪ್ರೀತಿ, ಸಹಾನುಭೂತಿ, ಕರುಣೆ, ಸಹನೆ, ನೈತಿಕತೆ, ಸತ್ಯ, ಇದೆಲ್ಲ ಕಾನ್ಸ್ಟೆಂಟ್ ವ್ಯಾಲ್ಯೂಸ್, ಪರ್ಮನೆಂಟ್ ವ್ಯಾಲ್ಯೂಸ್. ಅದೆಂದೂ ಕೂಡ ದುರ್ಬಲ ಆಗದಂತೆ, ಅದೆಂದೂ ಕೂಡ ಸಮಾಜದಿಂದ ಅಳಿದು ಹೋಗದಂತೆ ಈ ವ್ಯಾಲ್ಯೂಸ್ಗಳನ್ನು ಕಾಪಾಡಿಕೊಳ್ಳುವುದಾದರೆ ಮಾತ್ರ ಮನುಷ್ಯನಿಗೆ ಮನುಷ್ಯನಾಗಿ ಬದುಕಲಿಕ್ಕೆ ಸಾಧ್ಯ.
ಅಹಬ್ಬನ್ನಾಸಿ ಇಲಲ್ಲಾಹಿ ಅನ್ಫಅಹುಂ ಲಿನ್ನಾಸ್ ಅಂತ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟರು. ಜಗತ್ತಿನಲ್ಲಿ ದೇವ ಅತಿ ಹೆಚ್ಚು ಇಷ್ಟಪಡುವುದು ಮನುಷ್ಯರಿಗೆ ಯಾರು ಹೆಚ್ಚು ಉಪಕಾರ ಮಾಡುತ್ತಾರೋ ಅವರು ಅಂತ. ಮನುಷ್ಯನಿಗೆ ಹೆಚ್ಚು ಉಪಕಾರ ಮಾಡುವವನೇ ದೇವನಿಗೆ ಅತ್ಯಂತ ಹೆಚ್ಚು ಪ್ರೀತಿ ಪಾತ್ರರು. ವಲ್ ಆಫೀನ ಅನಿನ್ನಾಸ್ ಅಂತ ಕುರಾನ್ ಒಂದು ಕಡೆ ಹೇಳುತ್ತದೆ. ಸಜ್ಜನರು ಯಾರು? ದೇವ ಭಯ ಇರುವವರಂದರೆ ಯಾರು? ವಲ್ ಆಫೀನ ಅನಿನ್ನಾಸ್, ಜನರಿಗೆ ಕ್ಷಮಿಸುವವರು ಅಂತ. ಜನರಿಗೆ ಕ್ಷಮಿಸುವವರು ಅಂದರೆ ಜನರಿಂದಾದ ತೊಂದರೆ, ಜನರಿಂದ ನಿಮಗೇನಾದರೂ ನೋವಾಗಿದ್ದರೆ ಕ್ಷಮಿಸುವುದಂದರೆ ಅದನ್ನು ಮರೆತು ಬಿಡುವುದು ಅಂತ ಕುರ್ಆನ್ನ ವ್ಯಾಖ್ಯಾನ. ಯಾರಿಂದಲೋ ನಿಮ್ಮ ಮನಸ್ಸಿಗೆ ತೊಂದರೆ ಆಗಿದೆ, ನಿಮಗೇನೋ ಯಾರೋ ಕಷ್ಟ ಕೊಟ್ಟಿದ್ದಾರೆ, ಮರೆತು ಬಿಡುವುದು, ಅದನ್ನು ಮರೆತು ಬಿಡುವುದು, ನೆನಪೇ ಇಲ್ಲದೆ ಇರು ನಿಮಗೆ. ವಲ್ ಆಫೀನ ಅನಿನ್ನಾಸ್, ಜನರಿಗೆ ನೀವು ಕ್ಷಮಿಸುವುದು. ಸಹೋದರರೇ, ಮನುಷ್ಯರ ಮಧ್ಯೆ ಪ್ರೀತಿ ಇಲ್ಲ ಎಂದಾದರೆ, ಮನುಷ್ಯರ ಮಧ್ಯೆ ನಂಬಿಕೆ ಇಲ್ಲ ಎಂದಾದರೆ, ಮನುಷ್ಯರ ಮಧ್ಯೆ ಪರಸ್ಪರ ಗೌರವ ಇಲ್ಲ ಎಂದಾದರೆ ಧಾರಾಳ ಮಸೀದಿಗಳಿದ್ದು, ಧಾರಾಳ ಚರ್ಚ್ಗಳಿದ್ದು, ಧಾರಾಳ ಮಂದಿರಗಳಿದ್ದು ಯಾವ ಪ್ರಯೋಜನ ಇದೆ? ಮನುಷ್ಯನ ಮಧ್ಯೆ ಗೌರವ ಪ್ರೀತಿ ಇಲ್ಲ ಎಂದಾದರೆ, ಇತ್ತೀಚೆಗೆ ನಿಧನರಾದ ಭಾರತದ ಖ್ಯಾತ ಉದ್ಯಮಿ, ತನ್ನ ಚಾರಿಟಿಗಾಗಿ ಖ್ಯಾತನಾದ ರತನ್ ಟಾಟಾರೊಂದಿಗೆ ಒಂದು ಇಂಟರ್ವ್ಯೂ ನಡೆಯುತ್ತದೆ, ಗೂಗಲ್ನಲ್ಲಿ ಇದೆ. ರತನ್ ಟಾಟಾರೊಂದಿಗೆ ಒಬ್ಬರು ಪ್ರಶ್ನಿಸ್ತಾರೆ, ಬದುಕಿನಲ್ಲಿ ಅತಿ ಹೆಚ್ಚು ಸಂತೋಷ ಕೊಟ್ಟ ಘಟನೆ ಯಾವುದು ನಿಮಗೆ ಅಂತ. ರತನ್ ಟಾಟಾ ಹೇಳಿದ್ರು, ಬದುಕಿನ ಸಂತೋಷದ 4 ಹಂತಗಳನ್ನು ನಾನು ದಾಟಿದೆ. ಸಂತೋಷದ 4 ಹಂತಗಳನ್ನು ನಾನು ದಾಟಿದೆ. ಪ್ರಥಮ ಹಂತ, ನಾನು ಧಾರಾಳ ದುಡ್ಡು, ಅಸೆಟ್, ಆಸ್ತಿ ಸಂಪಾದಿಸಿದೆ. ಆದರೆ ನಾನು ಬಯಸುವ ಸಂತೋಷ ನನಗದರಲ್ಲಿ ಸಿಗಲೇ ಇಲ್ಲ. ಎರಡನೆಯ ಹಂತ, ನಾನು ಧಾರಾಳ ಬೆಲೆ ಬಾಳುವ ವಸ್ತುಗಳನ್ನು ಸಂಗ್ರಹಿಸಿದೆ. ಬೆಲೆ ಬಾಳುವ ಕಾರುಗಳು, ಬೆಲೆ ಬಾಳುವ ವಾಚ್ಗಳು, ಬೆಲೆ ಬಾಳುವ ಪೆನ್ನುಗಳು, ಹೀಗೆ ಧಾರಾಳ ಬೆಲೆ ಬಾಳುವ ವಸ್ತುಗಳನ್ನು ನಾನು ಸಂಗ್ರಹಿಸಿದೆ. ಆದರೆ ನಾನು ಬಯಸಿದ ಸಂತೋಷವನ್ನು ಅಲ್ಲೂ ನನಗೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಮೂರನೆಯ ಹಂತ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ನಾನು ಆರಂಭಿಸಿದೆ, ಭಾರತದಲ್ಲೂ ವಿದೇಶಗಳಲ್ಲೂ. ಭಾರತ ಮತ್ತು ಆಫ್ರಿಕಾದ ಆಯಿಲ್ ಡಿಸ್ಟ್ರಿಬ್ಯೂಷನ್ನ 95% ನನ್ನ ಸಂಸ್ಥೆಯಿಂದ ನಡೆಯುತ್ತಾ ಇತ್ತು. ಭಾರತದಲ್ಲಿ ಮಾತ್ರ ಅಲ್ಲ, ಏಷ್ಯಾದಲ್ಲಿಯೇ ಅತ್ಯಂತ ದೊಡ್ಡ ಸ್ಟೀಲ್ ಫ್ಯಾಕ್ಟರಿ ಅದು ಟಾಟಾ ಸಂಸ್ಥೆಯದ್ದಾಗಿತ್ತು. ಹೀಗೆ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್, ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನು ನಾನು ಮಾಡಿದೆ. ಆದರೆ ಯಾವ ಸಂತೋಷವನ್ನು ನಾನು ಹುಡುಕುತ್ತಾ ಇದ್ದೇನೆಯೋ ಆ ಸಂತೋಷ ಅಲ್ಲೂ ಸಿಗಲಿಲ್ಲ. ನಾಲ್ಕನೆಯ ಹಂತ, ಒಂದು ದಿವಸ ನನ್ನ ಒಬ್ಬ ಮಿತ್ರ ನನಗೆ ಫೋನ್ ಮಾಡಿ, ಅಂಗವಿಕಲ ಮಕ್ಕಳಿಗೆ, ಭಿನ್ನ ಸಾಮರ್ಥ್ಯದ ಅಂಗವಿಕಲ 2,000 ಮಕ್ಕಳಿಗೆ ವೀಲ್ ಚೇರ್ ನಿಮ್ಮ ವತಿಯಿಂದ ಕೊಡಿಸಬೇಕು ಅಂತ ನನ್ನ ಒಬ್ಬ ಮಿತ್ರ ನನಗೆ ಫೋನ್ ಮಾಡಿ ಹೇಳಿದರು. ನಾನು ಒಪ್ಪಿಕೊಂಡೆ. ಹಾಗೆ 2,000 ವೀಲ್ ಚೇರ್ ಭಿನ್ನ ಸಾಮರ್ಥ್ಯದ ಅಂಗವಿಕಲ ಮಕ್ಕಳಿಗೆ ಕೊಡುವುದಂತ ನಾನು ಒಪ್ಪಿದೆ. ಆ ವಿತರಣೆಯ ಕಾರ್ಯಕ್ರಮಕ್ಕೆ ನಾನೇ ಬರಬೇಕು ಅಂತ ನನ್ನ ಮಿತ್ರ ಒತ್ತಾಯಪಡಿಸಿದ. ಆ ಕಾರ್ಯಕ್ರಮಕ್ಕೆ ನಾನು ಹೋದೆ. ಆ ಕಾರ್ಯಕ್ರಮದಲ್ಲಿ 2,000 ಮಕ್ಕಳಿಗೆ ನಾನು ವೀಲ್ ಚೇರ್ ವಿತರಣೆ ಮಾಡಿದೆ. ಆ ವೀಲ್ ಚೇರ್ ವಿತರಣೆ ಮಾಡುವಾಗ ಆ ಅಸಹಾಯಕ ಮಕ್ಕಳ ಮುಖದಲ್ಲಿದ್ದ ನಗು, ಅವರ ಕಣ್ಣಿನಲ್ಲಿದ್ದ ಬೆಳಕು ನೋಡುವಾಗ ನಾನು ಬದುಕಿನ ನಿಜವಾದ ಸಂತೋಷವನ್ನು ಕಂಡುಕೊಂಡೆ. ಕಾರ್ಯಕ್ರಮ ಮುಗಿಸಿ ನಾನು ಹೊರಡಲಿಕ್ಕೆ ಸಿದ್ಧನಾಗುವಾಗ ಒಬ್ಬ ಅಂಗವಿಕಲ ಹುಡುಗ ನನ್ನ ಕಾಲನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ನಾನೆಷ್ಟು ಪ್ರಯತ್ನ ಪಟ್ಟರೂ ನನಗೆ ಬಿಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಹುಡುಗನೊಂದಿಗೆ ನಾನು ಕೇಳಿದೆ, ಅಲ್ಲ ಮಗನೇ, ನಿನಗೇನು ಬೇಕು, ನಿನಗೇನಾದರೂ ಅಗತ್ಯ ಇದೆಯಾ ನಾನು ಕೇಳಿದೆ. ಆ ಹುಡುಗ ನನ್ನ ಮುಖವನ್ನು ಸೂಕ್ಷ್ಮವಾಗಿ ನೋಡಿದ. ಆ ಹುಡುಗ ಹೇಳಿದ, ಸರ್, ನಿಮ್ಮ ಮುಖವನ್ನು ನಾನು ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು, ಯಾಕೆಂದರೆ ನಾಳೆ ಸ್ವರ್ಗದಲ್ಲಿ ನಿಮ್ಮನ್ನು ಭೇಟಿಯಾದಾಗ ನಾನು ನಿಮ್ಮನ್ನು ಸ್ಮರಿಸಬೇಕು, ನಾನು ನಿಮಗೆ ಕೃತಜ್ಞತೆ ಹೇಳಬೇಕು ಅಂತ ಆ ಹುಡುಗ ಹೇಳಿದ. ಬದುಕಿನ ನಿಜವಾದ ಸಂತೋಷವನ್ನು ನಾನು ಅಲ್ಲಿ ಕಂಡುಕೊಂಡೆ ಅಂತ ಹೇಳಿದ ರತನ್ ಟಾಟಾ ಮತ್ತೆ ಅತ್ಯಂತ ದೊಡ್ಡ ಚಾರಿಟಿಯಲ್ಲಿ ಅವರು ಖ್ಯಾತಿಯನ್ನು ಪಡೆಯುತ್ತಾರೆ. ಸಹೋದರರೇ, ಬದುಕಿನಲ್ಲಿ ವ್ಯಾಲ್ಯೂಸ್ಗಳಿರುವಾಗ ಮಾತ್ರ ನೀವು ಮನುಷ್ಯರಾಗೋದು. ವಯೂಸಿರೂನ ಅಲಾ ಅಂಫುಸಿಹಿಂ ವಲೌ ಕಾನ ಬಿಹಿಂ ಖಸಾಸ. ಕುರ್ಆನ್ ಸಜ್ಜನರ ಗುಣಗಳನ್ನು ವಿವರಿಸ್ತದೆ. ನಿಮಗೆ ಅಗತ್ಯ ಇರುವಾಗಲೂ
ನೀವು ಇತರರ ಅಗತ್ಯಗಳನ್ನು ಪರಿಗಣಿಸುವುದು. ವಯೂಸಿರೂನ ಅಲಾ ಅಂಫುಸಿಹಿಂ ವಲೌ ಕಾನ ಬಿಹಿಂ ಖಸಾಸ ವಮನ್ ಯೂಕ ಶುಹ್ಹ ನಫ್ಸಿಹಿ ಫೌಲಾಯಿಕ ಹುಮುಲ್ ಮುಫ್ಲಿಹೂನ. ನಿಮಗೆ ಅಗತ್ಯ ಇರುವಾಗಲೂ ನೀವು ಬೇರೆಯವರ ಅಗತ್ಯಗಳನ್ನು ಪರಿಗಣಿಸುವುದು. ಯಾರು ಮನಸ್ಸಿನ ಸಂಕುಚಿತತೆಯಿಂದ ಪಾರಾಗುತ್ತಾರೋ ಅವರು ನಿಜವಾದ ವಿಜಯಿಗಳು ಎಂದು ಕುರ್ಆನ್ ಹೇಳಿದೆ. ಆದ್ದರಿಂದ ಬದುಕಿನಲ್ಲಿ ವ್ಯಾಲ್ಯೂಸ್ಗಳಿರುವಾಗ ಮಾತ್ರ ಲಕದ್ ಖಲಕ್ನಲ್ ಇನ್ಸಾನ ಫೀ ಅಹ್ಸನಿ ತಕ್ವೀಮ್, ನೀವು ಈ ಜಗತ್ತಿನಲ್ಲಿ ಗೌರವಾರ್ಹರು, ನೀವು ಈ ಜಗತ್ತಿನಲ್ಲಿ ಗೌರವ ಇರುವವರು. ವ್ಯಾಲ್ಯೂಸ್ಗಳನ್ನೆಲ್ಲಿ ಕಂಡುಕೊಳ್ಬೇಕು? ವ್ಯಾಲ್ಯೂಸ್ಗಳಲ್ಲಿ ಸಿಗ್ತದೆ. ನಿಮ್ಮ ಧರ್ಮಗಳು ಧರ್ಮಗಳು, ಧಾರ್ಮಿಕ ಗ್ರಂಥಗಳು ನಿಮಗೆ ಆ ವ್ಯಾಲ್ಯೂಸ್ಗಳನ್ನು ಕಲಿಸಿಕೊಟ್ಟಿದೆ. ಆದ್ದರಿಂದ ಸಹೋದರ ಸಹೋದರಿಯರೇ, ಮನುಷ್ಯನಾಗಿ ಬದುಕಬೇಕಾದರೆ ಅವನ ಬದುಕಿನಲ್ಲಿ ಧಾರಾಳ ವ್ಯಾಲ್ಯೂಸ್ಗಳಿರಬೇಕು. ನಾನು ಮುಗಿಸ್ತಾ ಇದ್ದೇನೆ. ಪವಿತ್ರ ಕುರ್ಆನ್ ಕಲಿಸಿಕೊಟ್ಟ ಬಹಳ ದೊಡ್ಡ ಸಂದೇಶ, ನಿಮ್ಮ ಬದುಕು ಬಹಳ ಸೀಮಿತವಾದದ್ದು ಎಂಬುದು. ವಲಕುಂ ಫಿಲ್ ಅರ್ಲಿ ಮುಸ್ತಕರ್ರುನ್ ವ ಮತಾಉನ್ ಇಲಾ ಹೀನ್. ನಿಮಗೆ ಎಲ್ಲರಿಗೂ ಒಂದು ಕಾಲಾವಧಿ ಇದೆ. ನಿಮ್ಮ ಕೈಯಲ್ಲಿ ಎಷ್ಟು ಸಂಪತ್ತಿದ್ದರು, ವೈಜ್ಞಾನಿಕವಾಗಿ ನೀವೆಷ್ಟು ಬೆಳೆದಿದ್ದರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಲ್ಲಿ ನೀವೆಷ್ಟು ಮುಂದೆ ಹೋದರು, ನಿಮಗೆಲ್ಲರಿಗೂ ಒಂದು ದಿವಸ ಮರಣ ಬರುತ್ತದೆ, ಖಂಡಿತ ಬರುತ್ತದೆ. ಯಾರೂ ನಿಮ್ಮ ಬದುಕನ್ನು ಉಳಿಸುವುದಿಲ್ಲ. ರಿಚೆಸ್ಟ್ ಲ್ಯಾಂಡ್ ಯಾವುದು ಅಂತ ಒಬ್ಬ ಸಂತನ ಬಳಿ ಪ್ರಶ್ನಿಸ್ತಾರೆ. ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ಪ್ರದೇಶ ಯಾವುದು ಅಂತ. ಮಕ್ಕಳೆಲ್ಲ ಬೇರೆ ಬೇರೆ ಉತ್ತರ ಕೊಡ್ತಾರೆ. ಕೆಲವರು ಹೇಳಿದ್ರು ಗಣಿಗಳಿರುವ ಮೈನ್ಸ್ಗಳಿರುವ ಆಫ್ರಿಕಾ, ಆಯಿಲ್ ಇರುವ ಮಿಡ್ಲ್ ಈಸ್ಟ್ ಕಂಟ್ರಿಗಳು, ಯುರೋಪ್, ಹೀಗೆ ಬೇರೆ ಬೇರೆ ಉತ್ತರಗಳೆಲ್ಲ ಬಂತು. ಸಂತ ಹೇಳಿದ್ರು ಅಲ್ಲ, ಜಗತ್ತಿನಲ್ಲಿ ರಿಚೆಸ್ಟ್ ಲ್ಯಾಂಡ್ ಅಂದರೆ ಸ್ಮಶಾನಗಳು ಅಂತ. ಎಷ್ಟೆಷ್ಟು ದೊಡ್ಡ ದೊಡ್ಡ ಯೋಜನೆಗಳು ಅಲ್ಲಿ ಸಮಾಧಿ ಮಾಡಲ್ಪಟ್ಟಿದೆ. ಎಂತೆಂತಹ ಕನಸುಗಳು, ಎಂತೆಂತಹ ಯೋಜನೆಗಳು ಅಲ್ಲಿ ಸಮಾಧಿ ಮಾಡಲ್ಪಟ್ಟಿದೆ. ಆದ್ದರಿಂದ ಜಗತ್ತಿನ ಅತ್ಯಂತ ಶ್ರೀಮಂತ ಪ್ರದೇಶ ಅಂದರೆ ಅದು ಸ್ಮಶಾನಗಳು ಅಂತ ಹೇಳಿದರು ಆ ಸಂತ. ಸಹೋದರರೇ, ನಮ್ಮ ಬದುಕಿನ ಅತ್ಯಂತ ದೊಡ್ಡ ಸತ್ಯ ಏನೆಂದರೆ ಒಂದು ದಿವಸ ನನಗೆ ಮರಣ ಬರುತ್ತದೆ ಎಂಬುದು. ಬದುಕಿನ ಅತಿ ದೊಡ್ಡ ಸತ್ಯ. ವಲನ್ ಯುಅಖಿರಲ್ಲಾಹು ನಫ್ಸನ್ ಇದಾ ಜಾ ಅಜಲುಹಾ, ಕುರ್ಆನ್ ಹೇಳೋದು. ನಿಮಗೆಲ್ಲ ಒಂದು ಸಮಯ ನಿಶ್ಚಯಿಸಲಾಗಿದೆ. ಆ ಸಮಯ ಬಂದರೆ ನಿಮ್ಮನ್ನು ಮರಣದಿಂದ ತಡೀಲಿಕ್ಕೆ ಜಗತ್ತಿನಲ್ಲಿ ಯಾವ ಶಕ್ತಿಗಳೂ ಇಲ್ಲ. ನಹನು ಕದ್ದರ್ನಾ ಬೈನಕುಮುಲ್ ಮೌತ ವಮಾ ನಹನು ಬಿಮಸ್ಬೂಕೀನ. ನಿಮ್ಮ ಮರಣವನ್ನು ನಾವು ನಿಶ್ಚಯಿಸಿದ್ದೇವೆ, ನಮ್ಮನ್ನು ಸೋಲಿಸಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ ಅಂತ ದೇವ ಹೇಳುವುದು. ಯಾವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಿಂದಲೂ ನಿಮ್ಮ ಮರಣವನ್ನು ತಪ್ಪಿಸಲಿಕ್ಕೆ ನಿಮಗೆ ಸಾಧ್ಯವೇ ಇಲ್ಲ. ಆದ್ದರಿಂದ ಮರಣಕ್ಕಾಗಿ ನೀವು ಸಿದ್ಧತೆ ನಡೆಸಬೇಕು ಅಂತ ಕುರ್ಆನ್ ಹೇಳಿದೆ. ಮರಣಕ್ಕಾಗಿ ನೀವು ಸಿದ್ಧತೆ ನಡೆಸಬೇಕು. ನಾನು ಮುಗಿಸುವುದಕ್ಕಿಂತ ಮುಂಚೆ ಅಲೆಕ್ಸಾಂಡರ್ ಚಕ್ರವರ್ತಿ, ಅಲೆಕ್ಸಾಂಡರ್ ದ ಗ್ರೇಟ್ ಅಂತ, ಜಗತ್ತಿನ 32ನೆಯ ವಯಸ್ಸಿನಲ್ಲಿ ಜಗತ್ತಿನ ಹೆಚ್ಚಿನ ಭೂಭಾಗಗಳ ಮೇಲೆ ವಿಜಯ ಸಾಧಿಸಿದ ಮಹಾನ್ ಚಕ್ರವರ್ತಿ. 32ನೆಯ ವಯಸ್ಸಿಗೆ ರೋಗ ಬರುತ್ತದೆ. ರೋಗಾವಸ್ಥೆಯಲ್ಲಿ ಮಲಗಿದಂತಹ ಚಕ್ರವರ್ತಿ, ರೋಗ ಉಲ್ಬಣ ಆಗುತ್ತಾ ಇದೆ. ಡಾಕ್ಟರ್ಸ್ಗಳೆಲ್ಲ ಬಂದು ಚಿಕಿತ್ಸೆಗೊಳಿಸ್ತಾ ಇದ್ದಾರೆ. ಸಾಮ್ರಾಜ್ಯದ ಎಲ್ಲ ಖ್ಯಾತ ಡಾಕ್ಟರ್ಸ್ಗಳು ಬಂದಿದ್ದಾರೆ. ಆದರೆ ರೋಗ ಹೆಚ್ಚುತ್ತಲೇ ಇದೆ, ಕಡಿಮೆ ಆಗ್ತಾ ಇಲ್ಲ. ಅಲೆಕ್ಸಾಂಡರಿಗೆ ಗೊತ್ತಾಯಿತು ಸಮಯ ಮುಗಿದಿದೆ ಅಂತ. ಸಮಯ ಮುಗಿದಿದೆ, ಮರಣ ಸಮೀಪಿಸಿದೆ. 32 ವಯಸ್ಸು ಪ್ರಾಯ. ಅಲೆಕ್ಸಾಂಡರ್ ಚಕ್ರವರ್ತಿ ಬರೆಸ್ತಾರೆ, ಉಯಿಲು ಬರೆಸ್ತಾರೆ, ಕೆಲವು ವಿಷಯಗಳನ್ನು ಹೇಳಿ ಬರೆಸ್ತಾರೆ. ನಾನು ಸತ್ತು ಹೋದರೆ ನನ್ನ ಶವಮಂಚವನ್ನು ಸ್ಮಶಾನಕ್ಕೆ ಕೊಂಡು ಹೋಗುವಾಗ ಶವಮಂಚದಿಂದ ನನ್ನ ಕೈಗಳನ್ನು ಹೊರಗೆ ಹಾಕಬೇಕು ಅಂತ. ನನ್ನ 2 ಕೈಗಳನ್ನು ಹೀಗೆ ಶವಮಂಚದಿಂದ ನೀವು ಹೊರಗೆ ಹಾಕಬೇಕು. ಜಗತ್ತರ್ಥ ಮಾಡಲಿ, ಅಲೆಕ್ಸಾಂಡರ್ ಬರಿಗೈಯಿಂದ ಜಗತ್ತಿಗೆ ಬಂದಿದ್ದಾರೆ, ಬರಿಗೈಯಿಂದಲೇ ಜಗತ್ತನ್ನು ಬಿಟ್ಟು ಹೋಗಿದ್ದಾರೆ ಅಂತ ಈ ಜಗತ್ತರ್ಥ ಮಾಡಲಿ. ನಾವೆಲ್ಲ ಬರಿಗೈಯಲ್ಲಿ ಬಂದವರು. ನೀವೇನು ಮಾಡಿದ್ರು, ಎಷ್ಟು ನೀವು ಹೋರಾಟ ಮಾಡಿದ್ರು, ಏನೆಲ್ಲ ಮಾಡಿದ್ರು, ನಾವೆಲ್ಲ ಹೋಗುವುದು ಬರಿಗೈಯಲ್ಲೇ ಹೋಗುವವರು. ಎರಡನೇದಾಗಿ ಅಲೆಕ್ಸಾಂಡರ್ ಹೇಳಿದರು, ನನ್ನ ಶವವನ್ನು ಹೊತ್ತುಕೊಂಡು ಹೋಗುವ ಆ ಪೆಟ್ಟಿಗೆಯನ್ನು ಈ ನಾಡಿನ ಖ್ಯಾತ ಡಾಕ್ಟರ್ಸ್ಗಳು ಹೊತ್ತುಕೊಂಡು ಹೋಗಬೇಕು. ಯಾಕೆಂದರೆ ಸಮಾಜ ತಿಳಿಯಲಿ, ಜಗತ್ತರ್ಥ ಮಾಡಲಿ, ನಿಮ್ಮ ಮರಣದ ಸಮಯ ಬಂದರೆ ಜಗತ್ತಿನ ಯಾವ ಡಾಕ್ಟರ್ಸ್ಗಳು ನಿಮ್ಮನ್ನು ಕಾಪಾಡುವುದಿಲ್ಲ, ನಿಮ್ಮನ್ನು ಉಳಿಸುವುದಿಲ್ಲ ಅಂತ ಈ ಜಗತ್ತರ್ಥ ಮಾಡಲಿ. ಸಹೋದರರೇ, ನಮ್ಮೆಲ್ಲ ಬದುಕಿನ ವಾಸ್ತವಿಕತೆ ಅದು. ಆದ್ದರಿಂದ ಬದುಕಿರುವಷ್ಟು ಕಾಲ ಹೇಗೆ ಬದುಕಿದ್ದೇವೆ,
ಜವಾಬ್ದಾರಿಯೊಂದಿಗೆ, ಹೊಣೆಗಾರಿಕೆಯೊಂದಿಗೆ, ದೇವನ ಪ್ರತಿನಿಧಿಗಳು ಎಂಬ ಪ್ರಜ್ಞೆಯೊಂದಿಗೆ, ಬದುಕಿನ ಬಗ್ಗೆ ದೇವನಾಳ ಪ್ರಶ್ನಿಸ್ತಾನೆ ಎಂಬ ಎಚ್ಚರಿಕೆಯೊಂದಿಗೆ ಬದುಕಬೇಕು ಎಂಬ ಸರಳವಾದ ಪಾಠವನ್ನು ಕುರಾನ್ ಕಲಿಸಿಕೊಡ್ತದೆ. ಕೊನೆಯದಾಗಿ, ಈ ಜಗತ್ತಿನಲ್ಲಿ ನೀವು ತಲುಪಬಹುದಾದ ನೀವು ಮಾಡಬಹುದಾದ ಅತ್ಯಂತ ದೊಡ್ಡ ಸಾಧನೆ ಯಾವುದು? ನಾವೆಲ್ಲ ತಲುಪಬಹುದಾದ ಅತ್ಯಂತ ಶ್ರೇಷ್ಠ ಸ್ಥಾನ ಯಾವುದು? ನೀವೆಲ್ಲ ಒಳ್ಳೆಯ ಮನುಷ್ಯರಾಗುವುದು. ಅದಕ್ಕಿಂತ ಹೆಚ್ಚು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲಲ್ಲ. ನಾವೆಲ್ಲ ಮಾಡಬಹುದಾದ ಅತ್ಯಂತ ದೊಡ್ಡ ಸಾಧನೆ ನೀವೆಲ್ಲ ಒಳ್ಳೆಯ ಮನುಷ್ಯರಾಗುವುದು. ನಾಳೆ ನನ್ನ ಮಗ ನನ್ನ ಅಪ್ಪ ಒಬ್ಬ ಒಳ್ಳೆಯ ಡಾಕ್ಟರ್ ಆಗಿದ್ದ, ನನ್ನ ಅಪ್ಪ ಒಬ್ಬ ಒಳ್ಳೆಯ ಪ್ರವಚನಕಾರ ಆಗಿದ್ದ, ನನ್ನ ಅಪ್ಪ ಒಬ್ಬ ಒಳ್ಳೆಯ ಇಂಜಿನಿಯರ್ ಆಗಿದ್ದ, ನನ್ನ ಅಪ್ಪ ಒಬ್ಬ ಒಳ್ಳೆಯ ಧಾರ್ಮಿಕ ವಿದ್ವಾಂಸ ಎಂದೆಲ್ಲ ಹೇಳುವುದಕ್ಕಿಂತ ನನ್ನ ಅಪ್ಪ ಒಬ್ಬ ಒಳ್ಳೆಯ ಮನುಷ್ಯನಾಗಿದ್ದ, ಧಾರಾಳ ವ್ಯಾಲ್ಯೂಸ್ಗಳಿದ್ದ, ಎಲ್ಲೋ ಮನುಷ್ಯರನ್ನು ಪ್ರೀತಿಸುತ್ತಿದ್ದ, ಗೌರವಿಸುತ್ತಿದ್ದ ವ್ಯಾಲ್ಯೂಸ್ಗಳಿದ್ದ ಒಬ್ಬ ಒಳ್ಳೆಯ ಮನುಷ್ಯನಾಗಿದ್ದ ನನ್ನ ಅಪ್ಪ ಅಂತ ನನ್ನ ಮಗ ಹೇಳುವುದಾದರೆ ಅದಕ್ಕಿಂತ ದೊಡ್ಡ ಗೌರವ, ಅದಕ್ಕಿಂತ ದೊಡ್ಡ ಸಮ್ಮಾನ, ಅದಕ್ಕಿಂತ ದೊಡ್ಡ ಬಹುಮಾನ ಖಂಡಿತ ಜಗತ್ತಿನಲ್ಲಿ ನಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ಒಳ್ಳೆಯ ಮನುಷ್ಯರಾಗುವ ಎಲ್ಲ ಪಾಠಗಳನ್ನು ಪವಿತ್ರ ಕುರ್ಆನ್ ನಮಗೆ ಕಲಿಸಿಕೊಡುತ್ತದೆ. ಆ ಶಿಕ್ಷಣಗಳು, ಆ ಮಾರ್ಗದರ್ಶನಗಳು ನಮಗೆಲ್ಲ ಆದರ್ಶವಾಗಲಿ, ನಮಗೆಲ್ಲ ದಾರಿ ತೋರಲಿ, ನಮಗೆಲ್ಲ ಬೆಳಕನ್ನು ತೋರಲಿ ಎಂಬ ಪ್ರಾರ್ಥನೆಯೊಂದಿಗೆ ತಮಗೆಲ್ಲ ಕೃತಜ್ಞತೆಗಳನ್ನು ಹೇಳಿ ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ.